classes, students will come for the doubt clearance classes in the PowerPoint presentation room. Here. Any doubts are there, any clarity they want. Every day we will be clearing the things. We don't do. Check, check, check. Students will be coming here for the mock class. Hostel one of the security class 1 hour, 3 hours. Full part of the next subject, next class. Until last the class only PowerPoint presentation. E ಮೂಲ on all subject. ಒಂದು ಡೌಟ್ ಕ್ಲಿಯರಿಂಗ್ ಕ್ಲಾಸ್ ಮಾಡ್ತಾರೆ ಸರ್. Just open the ribbon. ಬನ್ನಿ ಬನ್ನಿ ಬನ್ನಿ.
morning after the students coming and change after change the dresses, it follows. ಇವತ್ತು ಪುತ್ತೂರಿನಲ್ಲಿ ನೂತನವಾಗಿ ಪ್ರಗತಿ ವಿಸ್ತಾರ ಎನ್ನತಕ್ಕಂಥ ಹೆಸರಿನಲ್ಲಿ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಆಗಿದೆ. ಇವತ್ತು ವಿಶೇಷವಾಗಿ ವಿಮಾನಯಾನದಲ್ಲಿ ಇರತಕ್ಕಂಥ ಉದ್ಯೋಗಗಳ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇದರ ಅವಕಾಶಗಳು ಸಿಗಬೇಕು ಅಂತ ಹೇಳುವಂಥ ಇಚ್ಛೆಯಿಂದ ಬೆಂಗಳೂರಿನಲ್ಲಿರ್ತಕ್ಕಂಥ ಸ್ಕೈ ಬರ್ಡ್ ಅನ್ನತಕ್ಕಂಥ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಸುದರ್ಶನ್ ಮತ್ತು ಗೋಕುಲ್ ಅವರು ನೇತೃತ್ವದಲ್ಲಿ ಇವತ್ತು ಪುತ್ತೂರಲ್ಲಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿದೆ. ನನಗನ್ನಿಸ್ತದೆ ಇವತ್ತಿನ ಕೌಶಲ್ಯಾಭಿವೃದ್ಧಿ ಎಲ್ಲ ಉದ್ಯೋಗಗಳು ಹೆಚ್ಚು ಅವಕಾಶಗಳು ಇರತಕ್ಕಂಥ ಕಾಲಘಟ್ಟದಲ್ಲಿ 3 ತಿಂಗಳ 6 ತಿಂಗಳ 1 ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಹೆಚ್ಚು ಜನ ಇವತ್ತು ಆಕರ್ಷಿತರಾಗ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯ ಇಚ್ಛೆಯೂ ಅದೇ ಇದೆ. ಹೆಚ್ಚು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡೋದ್ರ ಮುಖಾಂತರ ಯುವಕರುಗಳಿರ್ತಕ್ಕಂಥ ಉದ್ಯೋಗಾವಕಾಶಗಳ ಸದ್ಬಳಕೆ ಆಗಬೇಕು. ಇವತ್ತು ಈ ರೀತಿಯ ಶಿಕ್ಷಣಗಳು ಬೆಂಗಳೂರು ಮಂಗಳೂರಿನಂತಹ ಮಹಾನಗರಗಳಲ್ಲಿ ಸಿಗತಕ್ಕಂಥ ಉದ್ಯೋಗವನ್ನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸಿಗಬೇಕು ಅಂತ ಹೇಳುವಂಥ ಕಾರಣದಲ್ಲಿ ಇವತ್ತು ಸುದರ್ಶನ್ ಮತ್ತು ಗೋಕುಲ್ ಅವರು ಈ ಸಂಸ್ಥೆಯನ್ನು ಇಲ್ಲಿ ತೆರೆದಿದ್ದಾರೆ. ವಿಶೇಷವಾಗಿ ಇದರ ಅಧ್ಯಕ್ಷ ಆಗಿರ್ತಕ್ಕಂಥ ಹೇಮಾವತಿ ಮತ್ತು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಹೇಮಲತಾ, ಗೋಕುಲ್ನಾಥ್ ಮತ್ತು ಸುದರ್ಶನ್ 4 ಜನ ವಿದ್ಯಾರ್ಥಿಗಳಿಗೆ ಈ ರೀತಿಯ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಸಿಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂಸ್ಥೆಗೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಇದು ಬೆಂಗಳೂರಿನಲ್ಲಿ ಬೇರೆ ರಾಜ್ಯದ ಬೇರೆ ಕಡೆಗಳಲ್ಲಿ ಈ ಶಿಕ್ಷಣ ಸಂಸ್ಥೆ ಸ್ಕೈ ಬರ್ಡ್ ಬೇರೆ 10 ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಅದರ ಮುಖಾಂತರ ಉದ್ಯೋಗಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಎಲ್ಲೆಲ್ಲಿ ಇವರು ಶಿಕ್ಷಣಗಳನ್ನು ಕೊಟ್ಟಿದ್ದಾರೋ ಅಲ್ಲಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳು ಸಿಕ್ಕಿದ್ದಾವೆ. ಹಾಗಾಗಿ ಪುತ್ತೂರಿನಲ್ಲಿ ಇದೊಂದು ಹೊಸ ಪ್ರಯೋಗ. ಇದರ ಮುಖಾಂತರವಾಗಿ ಈ ಭಾಗದ ಎಲ್ಲ ಜನರಿಗೆ ಇದೊಂದು ಅವಕಾಶಗಳು ಸಿಗುವಂಥದ್ದು ಖಂಡಿತ. ಹಾಗಾಗಿ ಇದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಗೋಕುಲ್ದಾಸ್ ಮತ್ತು ಸುದರ್ಶನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಕಾರ್ಯಕ್ಕೆ ಕರುಣಿಸುದೇವ ಆಶೀರ್ವಾದ ನಮ್ಮಯ ಇಂದಿನ ಕಾರ್ಯಕ್ಕೆ ನಿನ್ನಯ ನುಡಿಗಳ ಮಂಜುಳನಾದ ನಿನ್ನಯ ನುಡಿಗಳ ಮಂಜುಳನಾದ ದಾರಿಯ ತೋರಲಿ ಅಮ್ಮಯ ಬಾಲಿಗೆ ಕರುಣಿಸುದೇವ ಆಶೀರ್ವಾದ ನಮ್ಮಯ ಇಂದಿನ ಕಾರ್ಯಕ್ಕೆ ಉಸಿರಲಿ ನಿನ್ನ ನಾಮವು ಒಡಲ ಕನಕನ ನಿನ್ನ ರೂಪವು ಉಸಿರಲಿ ನಿನ್ನ ನಾಮವು ಒಡಲ ಕನಕನ ನಿನ್ನ ರೂಪವು ಪ್ರತಿ ಕಾರ್ಯ ಪ್ರತಿ ನುಡಿಯು ಪುಷ್ಪಾಂಜಲಿ ನಿನಗೆ ಕರುಣಿಸುದೇವ ಆಶೀರ್ವಾದ ನಮ್ಮಯ ಇಂದಿನ ಕಾರ್ಯಕ್ಕೆ ಕರುಣಿಸುದೇವ ಆಶೀರ್ವಾದ ನಮ್ಮಯ ಇಂದಿನ ಕಾರ್ಯಕ್ಕೆ ನಮ್ಮಯ ಇಂದಿನ ಕಾರ್ಯಕ್ಕೆ. I welcome Gopala Krishna Herle sir to be seated on the stage. Thank you, Lashwit.
Now it's my pleasure to invite Ms. Pooja to deliver the welcome speech and florally welcome our esteemed guest. Good afternoon, everyone. It's my absolute honor and privilege to stand before you today on this momentous occasion as we gather to inaugurate Sri Pragati Vistara College for Aviation and Management. We are fortunate to have some of the most distinguished personality with us today, and it's my pleasure to extend floral welcome to each and everyone. We are delighted to welcome President of this event, Sujata Bairi, Chairperson and Managing Director of Skybird Aviation. Welcome you, ma'am. I request Pramila ma'am to florally welcome the guest. We are honored to welcome Sanjiva Matanduru. Welcome you, sir. I request Kalavati ma'am to florally welcome. We extend warm welcome to Shivananda, Chief Editor, Suddhi. We welcome you, sir. I request Harshita ma'am to welcome florally. It's our pleasure to welcome Chikkappa Nayak. We welcome you, sir. I request Sushma ma'am to florally welcome. We are pleased to welcome Kempraju, Principal of Skybird Aviation. We are grateful for your presence today. I request Madhushri ma'am to welcome him florally. It's our pleasure to welcome Hemavati, Chairman of Sri Pragati Foundation. Welcome you, ma'am. I request Sushma ma'am to florally welcome. We extend warm welcome to Hemalata, Vice Chairman of Sri Pragati Educational Foundation. We welcome you, ma'am. I request Pramila ma'am to welcome her florally. We warmly welcome Sadashiva Rai. Welcome you, sir. I request Soumya ma'am to welcome him florally. We have with us Gopala Krishna Herale. Welcome you, sir. I request Madhavi ma'am to welcome him florally. Finally, I extend my warm welcome to teaching and non-teaching staff, students and their parents, and my colleagues, and all who gathered here in this event. Once again, welcome you all. Thank you. Thank you, Pooja, for your warm welcome. Now,
I would call upon to the stage Mr. Gokul Nath sir, founder chairman of Pragati Educational Foundation and secretary of Shri Pragati Educational Foundation, to deliver the introductory talk. ಹತ್ತೂರ ಒಡೆಯ ಪುತ್ತೂರ ಮಹಾಲಿಂಗೇಶ್ವರನನ್ನು ಪೊಡಮಾಡಿಕೊಳ್ಳುತ್ತಾ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಮ್ಯಾನೇಜ್ಮೆಂಟ್ ಪುತ್ತೂರು ಇದರ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಸ್ಕೈಬರ್ಡ್ ಏವಿಯೇಷನ್ಸ್ ಬ್ಯಾಂಗ್ಳೂರು ಇದರ ಚೇರ್ಪರ್ಸನ್ ಆ್ಯಂಡ್ ಚೇರ್ಮನ್ ಆಗಿರ್ತಕ್ಕಂಥ ಸುಜಾತಾ ಬೈರಿ ಮೇಡಮ್ ಅವರೇ, ಹಾಗೂ ನಮ್ಮ ಪುತ್ತೂರಿನ ಮಾಜಿ MLA ಮಿಸ್ಟರ್ ಸಂಜೀವ ಮಠಂದೂರವರೇ, ಹಾಗೂ ಸುದ್ದಿ ಸಮೂಹ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರ್ತಕ್ಕಂತಹ UP ಶಿವಾನಂದ್ ಸರ್ ಅವರೇ, ಹಾಗೂ ಸ್ಕೈಬರ್ಡ್ ಏವಿಯೇಷನ್ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಕೆಂಪರಾಜ್ ಸರ್ ಅವರೇ, ಹಾಗೂ ದಂಬೆಕಾನ ಸದಾಶಿವ ರೈ ಅವರೇ, ಹಾಗೂ ನಮ್ಮ ಈ ಒಂದು ಪ್ರಗತಿ ವಿಸ್ತಾರ ಕಾಲೇಜಿನ ಕಟ್ಟಡದ ಮಾಲಕರು ಆಗಿರ್ತಕ್ಕಂಥ ಜಯರಾಮ್ ಮಾನೆ ಅವರೇ, ಹಾಗೂ ನಮ್ಮ ಶ್ರೀ ಪ್ರಗತಿ ಎಜುಕೇಷನ್ ಫೌಂಡೇಶನ್ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಹೇಮಾವತಿ ಮೇಡಮ್ ಅವರೇ, ಹಾಗೂ ಪ್ರಗತಿ ಎಜುಕೇಷನ್ ಫೌಂಡೇಶನ್ನ ಪ್ರಿನ್ಸಿಪಾಲರು ಹಾಗೂ ಈ ಪ್ರಗತಿ ವಿಸ್ತಾರದ ವೈಸ್ ಚೇರ್ಮನ್ ಆಗಿರ್ತಕ್ಕಂತಹ ಹೇಮಲತಾ ಮೇಡಮ್ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗೂ ಮಾಧ್ಯಮ ಮಿತ್ರದವರೇ, ಈ ಒಂದು ಕಾಲೇಜು ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಂದು ಉದ್ಘಾಟನೆಗೊಂಡಿದೆ. ಅತೀವ ಸಂತೋಷವಾಯಿತು ನನಗೆ. ಯಾಕೆಂತ ಹೇಳಿದರೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಾನು ಸ್ವಲ್ಪ ಇದನ್ನು ಮೆಲುಕು ಹಾಕಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಯಾಕೆಂತ ಹೇಳಿದರೆ 2014 ಇಂದಿಗೂ ನೆನಪು ಬರ್ತಾ ಇದೆ. ಏನು ಅಂತ ಹೇಳಿದರೆ, ನಾನು ಒಂದು ಕಾರ್ಯನಿಮಿತ್ತ ಒಂದು ನಮ್ಮ ಕುಟುಂಬದಲ್ಲಿ ಹಿರಿಯರಿಗೆ ಸ್ವಲ್ಪ ಹುಷಾರಿಲ್ಲದೆ ಚೆನ್ನೈಗೆ ಹೋಗಿದ್ದೆ. ನನಗೆ ಅಲ್ಲಿಂದ ರಿಟರ್ನ್ ಬರಬೇಕಾದರೆ ನನಗೆ ಟ್ರೈನ್ ಆಗಲಿ ಬಸ್ ಆಗಲಿ ಸಿಕ್ಕಲಿಲ್ಲ. ಹಾಗೆ ಫ್ಲೈಟಲ್ಲಿ ನಾನು ಬ್ಯಾಂಗ್ಳೂರಿಗೆ ಬರಬೇಕಾದರೆ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಇಳಿಯುವ ಸಂದರ್ಭದಲ್ಲಿ ಏರೋಸ್ಟಸ್ ಹತ್ರ ಇಬ್ಬರ ಹತ್ರ ಮಾತಾಡ್ತೇನೆ, ಫ್ರಮ್ ವೇರ್ ಯು ಡಿಡ್ ಕಂಪ್ಲೀಟ್ ಯುವರ್ ಎಜುಕೇಷನ್ ಅಂತೇಳಿ. ದಟ್ ಟೈಮ್ ದೇ ಟೋಲ್ಡ್ ಮಿ ದಟ್ ದೇ ಹ್ಯಾವ್ ಡನ್ ದೇರ್ ಎಜುಕೇಷನ್ ಸ್ಕೈಬರ್ಡ್ ಏವಿಯೇಷನ್ ಬ್ಯಾಂಗ್ಳೂರು ಅಂತ ಹೇಳ್ತಾರೆ. ಅದು ನನಗೆ ತುಂಬ ಒಂದು ಇಂಟ್ರೆಸ್ಟ್ ಕೊಟ್ಟಿತ್ತು. ಏನಿದೆ ಈ ಒಂದು ಏವಿಯೇಷನ್ ಸಂಸ್ಥೆಯಲ್ಲಿ ಬ್ಯಾಂಗ್ಳೂರಲ್ಲಿದೆ, ಆ ಟೈಮಲ್ಲಿ ಮಂಗಳೂರಲ್ಲಿ ಇಲ್ಲ. ಸೊ ಇದು ಯಾಕೆ ನಮ್ಮ ಪುತ್ತೂರಲ್ಲಿ ಆಗ್ತದಾ ಅಂತ ಹೇಳೋ ಒಂದು ಕ್ಯೂರಿಯಾಸಿಟಿ ಇತ್ತು ನನಗೆ. ಸೊ ಫ್ರಮ್ ಬ್ಯಾಂಗ್ಳೂರ್ ಐ ಡಿಂಟ್ ರಿಟರ್ನ್ ಡೈರೆಕ್ಟ್ಲಿ ಟು ಮೈ ಪುತ್ತೂರ್ ಹೋಮ್ ಟೌನ್, ಬಟ್ ಐ ಫಸ್ಟ್ immediately visited Skybird Aviation office. Sujata madam, I think you remember that day actually. ಸೊ ಅಂದು ನಾನು ಹೋಗಿ ಸುಜಾತಾ ಮೇಡಮ್ ಹತ್ರ ಮಾತಾಡಿದೆ. ಅವರ ಹಸ್ಬೆಂಡು ಇದ್ದರು, ಕೆಂಪರಾಜ್ ಸರ್ ಪ್ರಿನ್ಸಿಪಾಲ್ ಇದ್ದರು. ಇವ್ರ ಹತ್ರ ಎಲ್ಲ ಮಾತಾಡಿಬಿಟ್ಟು ನಾನು ಹೇಳಿದೆ, ವೈ ಕಾಂಟ್ ಯು ಒನ್ಸ್ ವಿಸಿಟ್ ಟು ಪುತ್ತೂರ್ ಫಾರ್ ಆಫ್ಟರ್ PUC ನೆಕ್ಸ್ಟ್ ವಾಟ್ ಅದರ್ ದ್ಯಾನ್ ಯೂಶ್ವಲ್ ಕೋರ್ಸಸ್. ಎಲ್ಲ ಯೂಶ್ವಲ್ ಕೋರ್ಸಸ್ ನಿಮ್ಗೆ ಗೊತ್ತಿದೆ ಮಕ್ಕಳೇ. PUC ಆದ ನಂತರ BComಗೆ ಹೋಗ್ಬೋದು, BCAಗೆ ಹೋಗ್ಬೋದು, ಹಾಗೆ ಅನೇಕ BAಗೆ ಹೋಗ್ಬೋದು, ಜರ್ನಲಿಸಮಿಗೆ ಹೋಗ್ಬೋದು, ಅನೇಕ ಕೋರ್ಸ್ ಇದೆ. ಅದರ್ ದ್ಯಾನ್ ಆಲ್ ದೀಸ್ ಕಾಮನ್ ಕೋರ್ಸಸ್ ಸ್ಪೆಷಲಾಗಿ ಏನಿದೆ ಅಂತ ಹೇಳುವಾಗ ನನಗೆ ಕಂಡು ಬಂದದ್ದು, ಯಾಕೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಕ್ಕಳು ಒಂದು ಏವಿಯೇಷನ್ ಸೆಕ್ಟರಿಗೆ ಯಾಕೆ ಹೋಗಬಾರ್ದು ಅಂತ ಹೇಳೋ ಒಂದು ಪರಿಕಲ್ಪನೆ, ಒಂದು ಕ್ಯೂರಿಯಾಸಿಟಿ ನನ್ನಲ್ಲಿತ್ತು. ಹಾಗೆ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ಮೇಡಮ್ ಒಂದು ಬಂದು ನೀವು ನಡೆಸಿಕೊಡಬೇಕು ಅಂತ. ಆವಾಗ ಅದೇ ವರ್ಷ ನಾವು ಧರ್ಮಸ್ಥಳ ಕಟ್ಟಡಕ್ಕೆ ಪೂಜ್ಯ ಕಾವಂದರು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ದೊಡ್ಡ ಒಂದು ಇನ್ಫ್ರಾಸ್ಟ್ರಕ್ಚರನ್ನೇ ಪ್ರೊವೈಡ್ ಮಾಡಿದರು. ಸೊ ಅಲ್ಲಿ ಫಸ್ಟ್ ಆ ವರ್ಷ ನಾವು ಏವಿಯೇಷನ್ನ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ. ಆಗ ನನಗೆ ಇಂದು ನೆನಪಿದೆ, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಏವಿಯೇಷನ್ ಇಲ್ಲ, ಬ್ಯಾಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ ಏವಿಯೇಷನ್ ಇರಲಿಲ್ಲ, ಬಾಂಬೆಯಲ್ಲಿತ್ತು, ಚೆನ್ನೈಯಲ್ಲಿತ್ತು, ಡೆಲ್ಲಿಯಲ್ಲಿತ್ತು. ಸೊ ಆವಾಗ ನನ್ನಲ್ಲಿ ಕೆಲವರು ಕೇಳಿದರು, ಸರ್ ಈ ಏವಿಯೇಷನ್ನು ನಮ್ಮ ಮಕ್ಕಳಿಗೆ ಆಗ್ಬೋದಾ ಸರ್? ಇದು ನಾಳೆ ಇರ್ಬೋದು, ಇಲ್ಲದೇ ಇರ್ಬೋದು. ಯಾಕೆಂದರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಲ್ಲ, ಬೆಂಗಳೂರಲ್ಲೂ ಇಲ್ಲ, ಇದು ಚೆನ್ನೈಯನ್ನು ಡಿಪೆಂಡ್ ಆಗಬೇಕು ಅಥವಾ ಬಾಂಬೆಯನ್ನು ಆಗಬೇಕು. ಹಾಗೆ ತುಂಬ
ಕಾಲೇಜಿನ ಪ್ರಾಂಶುಪಾಲರು ಕೂಡ ನನಗೆ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆದರೆ ಏನೋ ಒಂದು ಅವರ ಕಾಲೇಜನ್ನು ನೋಡಿದ ಬಳಿಕ, ಅವರ ಶಿಕ್ಷಣದ ವ್ಯವಸ್ಥೆಯನ್ನು ನಾನು ಕಂಡ ಬಳಿಕ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಸಮಥಿಂಗ್ ಈಸ್ ದೇರ್ ಆ್ಯಕ್ಚುಲಿ ವಿಚ್ ವಿ ಡಸನ್ ನೋ ಅಂತ ಹೇಳುವ ಅಂತ ಒಂದು ವಿಚಾರ. ಸೊ ಹಾಗೆ ನಾನು ಆ ವರ್ಷ ನನ್ನ ಮಕ್ಕಳಿಗೆ ಅವರು ಸೆಷನ್ ನಡೆಸಿ ಹೋದ ನಂತರ ನಾನು ತುಂಬ ಮಕ್ಕಳಿಗೆ ಹೇಳಿದೆ, ಮಕ್ಕಳೇ ನೋಡಿ, ಯಾವತ್ತು ಎಲ್ಲರೂ ಮಾಡಿದ್ದನ್ನೇ ನಾವು ಮಾಡುವುದಲ್ಲ, ನಾವು ಒಂದು ವ್ಯತ್ಯಸ್ತವಾಗಿ ಮಾಡಬೇಕು. ಆದ ಕಾರಣ ನೀವು ಒಮ್ಮೆ ಬ್ಯಾಂಗ್ಳೂರಿಗೆ ಹೋಗಿ ಅವರ ಕಾಲೇಜನ್ನು ಕ್ಯಾಂಪಸನ್ನು ವಿಸಿಟ್ ಮಾಡಿ ನಂತರ ಡಿಸೈಡ್ ಮಾಡಿ ಅಂತ ಹೇಳುವಾಗ ನನಗೆ ಈಗಲೂ ನೆನಪಿದೆ, BSNನಲ್ಲಿ ಒಬ್ಬರು ವರ್ಕ್ ಮಾಡ್ತಾಯಿದ್ರು, ನಮ್ಮ ಸ್ಟೂಡೆಂಟ್ನ ತಂದೆ, ಅವರ ಹೆಸರು ಮರ್ತೋಯ್ತು. ಅವರ ತಾಯಿ ಬಂದು ಸೊಸೈಟಿಯಲ್ಲಿ ಕೆಲಸ ಮಾಡ್ತಾರೆ, ಪರ್ಲಡ್ಕದಲ್ಲಿ ಮನೆ, ಹುಡುಗನ ಹೆಸರು ಚೇತನ್. ಅದು ಮಾತ್ರ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ನನ್ನ ಹತ್ರ ಬಂದು ಹೇಳ್ತಾನೆ, ಸರ್ ಸ್ವಲ್ಪ ತಂದೆ ತಾಯಿ ಹತ್ರ ನೀವು ಮಾತಾಡಬೇಕು, ನನಗೆ ಏವಿಯೇಷನ್ ಕಲಿಬೇಕು ಅಂತೇಳಿ. ಹಾಗೆ ನಾನು ಮತ್ತು ಹೇಮಲತಾ ಮೇಡಮ್ ಚೇತನನ್ನು ಪೇರೆಂಟ್ಸನ್ನು ಕರೆಸ್ತೇವೆ, ಮಾತಾಡ್ತೇವೆ, ಅವರನ್ನು ಬ್ಯಾಂಗ್ಳೂರಿಗೆ ಸುಜಾತ ಮೇಡಮ್ ಹತ್ರ ಕಳಿಸ್ಕೊಡ್ತೇವೆ, ಹೋಗಿ ನೋಡ್ತಾರೆ, ಅವರು ಜಾಯ್ನ್ ಆಗ್ತಾರೆ. ಇವತ್ತು ಅವನು ಏರ್ ಇಂಡಿಯಾದಲ್ಲಿ ಡ್ರಾಯಿಂಗ್ ಮೋರ್ ದ್ಯಾನ್ 1.5 lakhs rupees ಅಂತ ಹೇಳಲಿಕ್ಕೆ ನಾನು ಗರ್ವ ಪಡ್ತಾ ಇದ್ದೇನೆ ಸರ್. ಆ್ಯಕ್ಚುಲಿ ನಿಮಗೆ ನೆನಪಿರೋದು ಕೋವಿಡ್ ಟೈಮಲ್ಲಿ ಒಂದು ದಿನ ನನಗೆ, ಆಗ ನಾವೆಲ್ಲರೂ ಬಹಳ ಆರಾಮದಲ್ಲಿದ್ವಿ. ಆ ಕೋವಿಡ್ ಟೈಮಲ್ಲಿ ನನಗೆ ಒಂದು ಕರೆ ಬರ್ತದೆ. ಅದಕ್ಕಿಂತ ಮೊದಲಿನ ಕರೆ ಇದೇ ಚೇತನಿದ್ದು ಬಂದಿದ್ದು, ನೋಟ್ ಬ್ಯಾನ್ ಆಯ್ತಲ್ವಾ, ಆ ಟೈಮಲ್ಲಿ ಒಂದು ಕರೆ ಬರ್ತದೆ. ಸ್ವಲ್ಪ ನೋಟ್ ಬ್ಯಾನ್ ಆಗಿ ಒಂದು 2 ತಿಂಗಳು ಕಳೆದ ನಂತರ, ಸರ್ ಐ ಆಮ್ ಚೇತನ್ ಹಿಯರ್ ಅಂತ ಹೇಳ್ತಾನೆ. ಹೇಳು ಚೇತನ್ ಅಂತ ಹೇಳ್ತೇನೆ. ಸರ್ ನಾನು ಎಲ್ಲಿದ್ದೇನೆ ಗೊತ್ತಾ ಅಂತ ಕೇಳ್ತೇನೆ. ಹೇಳು ಚೇತನ್, ಎಲ್ಲಿದ್ಯಾ ನೀನು, ಬ್ಯಾಂಗ್ಳೂರಲ್ಲಿದ್ಯಾ? ಅಲ್ಲ ಸರ್, ನಾನು ಬ್ಯಾಂಗ್ಳೂರು ಇಲ್ಲ ಸರ್, ನಾನು ಕರೆನ್ಸಿಯನ್ನು ಕೊಂಡೋಗ್ತಾ ಇದ್ದೇನೆ ಶ್ರೀಲಂಕಾಕ್ಕೆ, ಫ್ಲೈಟಲ್ಲಿ ಕಾರ್ಗೋದಲ್ಲಿದ್ದೇನೆ, ಐ ಆಮ್ ಕ್ಯಾರಿಂಗ್ ಇಂಡಿಯನ್ ಕರೆನ್ಸಿ ಟು ಶ್ರೀಲಂಕಾ ಅಂತ ಹೇಳ್ತಾನೆ. ಸೊ ನನಗೆ ಕಾರ್ಗೋ ಸೆಕ್ಷನಲ್ಲಿ ಸಿಕ್ಕಿದೆ ಸರ್ ಅಂತ ಹೇಳ್ತಾನೆ. ತುಂಬ ಖುಷಿ ಆಗ್ತದೆ. ನಾನು ಸುಜಾತ ಮೇಡಮಿಗೆ ಕಾಲ್ ಮಾಡಿ ಹೇಳ್ತೇನೆ, ನೋಡಿ ಮೇಡಮ್, ನಿಮ್ಮ ಸ್ಟೂಡೆಂಟ್ ಚೇತನ್ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ದೇನೆ, ಈ ಥರ ಅವನು ಕಾರ್ಗೋದಲ್ಲಿ ಹೋಗ್ತಾ ಇದ್ದಾನೆ ಅಂತೇಳಿ. ಆದರೆ ಚೇತನಿಗೆ ಅವತ್ತು ನಾನೊಂದು ಮಾತು ಹೇಳ್ತೇನೆ, ಚೇತನ್, ಆಲ್ವೇಸ್ ವೈಲ್ ಕ್ಯಾರಿಂಗ್ ಕರೆನ್ಸಿ ಡೋಂಟ್ ಕಾಲ್ ಎನಿಬಡಿ ಅಂತೇಳಿ. ಯಾಕೆಂತೇಳಿ ಇಟ್ ಈಸ್ ಅವರ್ ಗೌರ್ಮೆಂಟ್ಸ್ ಪ್ರಾಪರ್ಟಿ ಆ್ಯಕ್ಚುಲಿ, ಸೊ ಯು ಶುಡ್ ನಾಟ್ ರಿವೀಲ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳ್ತೇನೆ. ಸೊ ಈಗ ಮೊನ್ನೆ ಕೂಡ ಅವನು ವಿಶಸ್ ಕಳಿಸಿದ್ದಾನೆ, ನಾನು ಮೇಡಮ್ ಕಳಿಸಿದ್ದೇನೆ. ನಮ್ಮ ವೆಬ್ಸೈಟಲ್ಲಿ ಅವರು ಸ್ಕೈ ಬೋರ್ಡಲ್ಲಿ ಹಾಕಿದ್ದಾರೆ. ಏನು ಅಂತ ಹೇಳಿದರೆ, ಚೇತನ್ನ ವಿಶಸ್ಸು, ಅದು ದಟ್ ಈಸ್ ದ ಮೋಸ್ಟ್ ಪ್ರೇಷಿಯಸ್. ಅದರ ನಂತರ ಏನಾಯಿತು ಅಂತ ಹೇಳಿದರೆ, ಎವ್ರಿ ಇಯರ್, ಪ್ರತಿ ವರ್ಷ ನಾನು 2 ಮಕ್ಕಳು, 3 ಮಕ್ಕಳು, 4 ಮಕ್ಕಳು, ಕೆಲವು ವರ್ಷ 10 ಮಕ್ಕಳು, ಕೆಲವೊಮ್ಮೆ 15 ಮಕ್ಕಳು, ಈ ಥರ ಹೋಗಿ 142 ಮಕ್ಕಳು ಆಲ್ರೆಡಿ ಸ್ಕೈ ಬೋರ್ಡ್ ಏವಿಯೇಷನಲ್ಲಿ ಕಲಿತು ಬೇರೆ ಬೇರೆ ಏರ್ಲೈನ್ಸಲ್ಲಿದ್ದಾರೆ, ಬೇರೆ ಬೇರೆ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎವ್ರಿಬಡಿ ಆರ್ ಹ್ಯಾಪಿ. ಸೊ ಈ ಪುತ್ತೂರು ಒಂದು ಬ್ರ್ಯಾಂಚ್ ಸ್ಟಾರ್ಟ್ ಆದದಕ್ಕೆ ಅವ್ರು ಹೇಳಿದರು, ಕೆಲವು ಸಬ್ಜೆಕ್ಟ್ ತಗೊಳ್ಳಿಕ್ಕೆ ನಿಮ್ಮ ಸ್ಟೂಡೆಂಟ್ಸ್ ನಾವೇ ಬರ್ತೇವೆ ಅಂತ ಹೇಳಿದರು. ಇದಕ್ಕಿಂತ ದೊಡ್ಡ ವಿಷಯ ಏನಿದೆ ಹೇಳಿ? ಆದ ಕಾರಣ ನಾನು ಇಲ್ಲಿ ನನ್ನ ಮಕ್ಕಳಿಗೆ ಇರ್ಬೋದು, ಪೇರೆಂಟ್ಸಿಗೆ ಇರ್ಬೋದು, ಸ್ವಲ್ಪ ಏವಿಯೇಷನ್ನ ಬಗ್ಗೆ ನಾವು ಇನ್ನೂ ಡೆಪ್ತಾಗಿ ನಿಮಗೆ ತಿಳಿಸ್ಬೇಕು. ಆದ ಕಾರಣ ಸುಜಾತ ಮೇಡಮ್ ಇದರ ಬಗ್ಗೆ ಹೇಳಲಿಕ್ಕಿದ್ದಾರೆ. ಹಾಗೆ ಅವರ ಟೀಮ್ ಇದೆ, ಅವರೆಲ್ಲರೂ ಇಲ್ಲಿ ಬಂದಿದ್ದಾರೆ. ಸೊ ಅವರು ಇನ್ನು ಮುಂದಕ್ಕೆ ತಿಳಿಸಿಕೊಡ್ಲಿಕ್ಕಿದ್ದಾರೆ ಈ ಏವಿಯೇಷನ್ನ ಬಗ್ಗೆ. ಸೊ ನಮ್ಮಲ್ಲಿರುವ ಕೋರ್ಸುಗಳ ಒಂದು ಕಿರು ನೋಟ ಏನು ಅಂತ ಹೇಳಿದರೆ, ಇಲ್ಲಿ ಇಂಟರ್ನ್ಯಾಷನಲ್ ಡಿಪ್ಲೊಮೊ ಇನ್ ಏರ್ ಹೋಸ್ಟಸ್, ದಟ್ ಮೀನ್ ಕ್ಯಾಬಿನ್ ಕ್ರೂ ಅಂತ ಕರಿತೇವೆ, 8 months. ಇಂಟರ್ನ್ಯಾಷನಲ್ ಡಿಪ್ಲೊಮೊ in airline and airport operations, that is 1 year. International diploma in aviation hospitality and travel management, that is nothing but IDA STM, that is 1 year course. And international diploma in airport ground handling, that is 6 months course. And ITA foundation courses, sorry, not ITA, IATA foundation courses, that is 5 months. And BBA in aviation, that is 3 years course, that is degree course, which we are going to start next year, because already university academic year is already started. So that's why we will be starting degree from next year and masters from next year. And BBA in aviation management with IATA, that is also 3 years. And MBA in airline management, that is 2 years. ಇಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ನೀವು ಕೇಳಬಹುದು, ವಾಟ್ ಈಸ್ IATA ಅಂದರೆ ಏನು? IATA, that is nothing but International Air Transport Association. That is
regarding global safety and standards, and they conduct audits, and they collaborate with the goal to ensure airline safety and aerospace safety and aviation sector, which all comes under AASC anta kariteve. AASC, that is aerospace and aviation sector skill anta kariteve. Nothing but ನಮ್ಮ ನರೇಂದ್ರ ಮೋದಿಜಿಯವರ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್, ದಟ್ ಈಸ್ NSDC ಕಾರ್ಪೊರೇಷನ್ ಅಂತ ಕರಿತೇವೆ. ಸೊ ಇದೆಲ್ಲವೂ ಏರೋಸ್ಪೇಸ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಇರ್ಬೋದು, ಏರ್ಲೈನ್ ಆಪರೇಷನ್ಸ್ ಇರ್ಬೋದು, ಏರ್ಪೋರ್ಟ್ ಆಪರೇಷನ್ಸ್ ಇರ್ಬೋದು, ದಟ್ ಈಸ್ ಕಾರ್ಗೋ ಆ್ಯಂಡ್ ಗ್ರೌಂಡ್ ಹ್ಯಾಂಡ್ಲಿಂಗ್ ಇರ್ಬೋದು, ದೆನ್ ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ ಆ್ಯಂಡ್ ಓವರಾಲ್ MRO ಅಂತ ಕರಿತೇವೆ. ಸೊ ಇನ್ಕ್ಲೂಡಿಂಗ್ ಡ್ರೋನ್ ಸೆಕ್ಟರ್ ಅಂತ ಕರಿತೇವೆ. ಸೊ ಈ ಥರ ಅನೇಕ ಕೋರ್ಸುಗಳು ಈ ಒಂದು ಏವಿಯೇಷನ್ ಸೆಕ್ಟರಲ್ಲಿ ಬರ್ತದೆ. ಸೊ ಇಲ್ಲಿ ನಾನು ಸುಜಾತ ಮೇಡಮ್ ಹತ್ರ ಒಂದು ಮಾತು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಬೇಕು. ಯಾಕಂತ ಹೇಳಿದರೆ, ಎಲ್ಲರದ್ದು ನಾನು ಇನ್ವಿಟೇಷನ್ ಕೊಡಲಿಕ್ಕೆ ಹೋಗುವಾಗ ಒಂದು ಪ್ರಶ್ನೆ ಇತ್ತು, ಟೀಚಿಂಗ್ ಫ್ಯಾಕಲ್ಟಿ ಯಾರು ಅಂತ ನನ್ನ ಹತ್ರ ಎಲ್ಲರೂ ಕೇಳಿದರು. ಯಾರು ಸರ್ ಪುತ್ತೂರಿನವರ ಟೀಚಿಂಗ್ ಫ್ಯಾಕಲ್ಟಿ ಅಂತೇಳಿ. ನಾನು ಒಂದು ಒಳ್ಳೆ ಒಂದು ಹೆಮ್ಮೆಯಲ್ಲಿ ಹೇಳಬೇಕು, ನನಗೆ ಒಂದು ಟೀಚಿಂಗ್ ಫ್ಯಾಕಲ್ಟಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಸ್ನಿಗ್ಧಾ ಆಳ್ವಾ ಅಂತ ಸಿಕ್ಕಿದ್ದಾರೆ. ಸ್ನಿಗ್ಧಾ, ವಿಲ್ ಯು ಪ್ಲೀಸ್ ಕಮ್ ಇನ್ ಫ್ರಂಟ್ ಆಫ್ ದಿಸ್ ಸ್ಟೇಜ್? ಸ್ನಿಗ್ಧಾ, she has done her degree in BBA in aviation and MBA in finance. She has done from MS Ramaya, Bangalore. So she will be taking care of 1 or 2 subjects in aviation along with the management sector of administration. Thank you, Snigdha. Thank you. She is from Bettampadi only. Yeah. So ಬೇರೆ ಸ್ಟಾಫ್ಸ್ ಎಲ್ಲ ಬ್ಯಾಂಗ್ಳೂರಿಂದ ಇರ್ತಾರೆ. ಮಾರ್ಕೆಟಿಂಗ್ ಟೀಮ್ ಟೋಟಲಿ ಸಪ್ರೇಟ್ ಆಗಿದೆ. ಮಾರ್ಕೆಟಿಂಗ್ನವರು ನೋಡಿ ಅಲ್ಲಿ ಇದ್ದಾರೆ ಅವರು. ಸೊ ಇಲ್ಲಿ ವಿಚಾರ ಏನು ಅಂತ ಹೇಳಿದರೆ, ನಾನು ಫಸ್ಟ್ ಸುಜಾತ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ, ದಿಸ್ ಇಯರ್ ನೆಕ್ಸ್ಟ್ ಇಯರ್ ಫಾರ್ ಡಿಗ್ರಿ ಐ ವಿಲ್ ಬಿ ಎ ಸ್ಟೂಡೆಂಟ್ ಫಾರ್ ಸ್ಕೈಬರ್ಡ್ ಏವಿಯೇಷನ್, ಬಿಕಾಸ್ ಫಸ್ಟ್ ಐ ಶುಡ್ ಲರ್ನ್ ವಾಟ್ ಈಸ್ ಏವಿಯೇಷನ್. ನಾವು ಇನ್ನು ಕಲಿಬೇಕಾದ್ರೆ ನಾನು ಮಕ್ಕಳ ಜೊತೆ ಒಂದು ಸ್ಟೂಡೆಂಟ್ ಆಗಲೇಬೇಕು. ಆ 3 ವರ್ಷ ನಾನು ಕೂಡ ಡಿಗ್ರಿ ಮಾಡಬೇಕು. ನನಗೆ ಕೂಡ ಅದು ಮಾಲಿಂಗೇಶ್ವರ ಆಯುಸ್ಸು ಕೊಟ್ಟರೆ ಮಾಸ್ಟರ್ಸ್ ಕೂಡ ಇದರಲ್ಲಿ ಮಾಡಬೇಕು. ಯಾಕಂದರೆ ನಾನು ಒಂದು ಸಂಸ್ಥೆ ನಡೆಸುವಾಗ ನನಗೆ ಸಬ್ಜೆಕ್ಟ್ ನಾಲೆಜ್ ಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ಸೊ ಈ ನಿಟ್ಟಿನಲ್ಲಿ ನಾನು ಸುಜಾತ ಮೇಡಮ್ ಅವರ ಗಮನಕ್ಕೆ ತರ್ತಾ ಇದ್ದೇನೆ. ಮೇಡಮ್, ನನ್ನ ಅಪ್ಲಿಕೇಶನ್ಸ್ ಒಂದು ಫಿಲ್ಅಪ್ ಮಾಡಿಕೊಡ್ಲೇಬೇಕು ಮೇಡಮ್ ನೀವು. ಸೊ ಇಷ್ಟು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಇಷ್ಟರವರೆಗೆ ನಾವು ರಿಪೇರಿ ಸೆಂಟರ್ ನಡೆಸ್ತಾ ಇದ್ದೆವು ಸರ್. ಯಾಕೆಂದರೆ ನಮ್ಮಲ್ಲಿ ಅನುತ್ತೀರ್ಣಗೊಂಡು ಮಕ್ಕಳು ಬರ್ತಾಯಿದ್ರು. ಅವರನ್ನು ಒಂದು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಮಾಡ್ತಾ ಈ 18 ವರ್ಷದ ಪ್ರಯಾಣದಲ್ಲಿ ಎಲ್ಲ ಮಕ್ಕಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲರೂ ನನ್ನ ಜೊತೆ ವಾಟ್ಸಪ್ಪಲ್ಲಿ ಇದ್ದಾರೆ. ಅವರ ಅಭಿಪ್ರಾಯಗಳನ್ನು, ಅವರ ಆಶೀರ್ವಾದಗಳನ್ನು, ಅವರ ಸಲಹೆಗಳನ್ನು ಕಳಿಸ್ತಾ ಇದ್ದಾರೆ. ಇದು ಒಂದು ಹೆಮ್ಮೆಯ ವಿಚಾರ. ಈಗ ಒಂದು ಶೋರೂಮ್ ಓಪನ್ ಮಾಡ್ತಾ ಇದ್ದೇನೆ. ಇದು ಇಷ್ಟರ ಮೊದಲು ರಿಪೇರಿ ಸೆಂಟರ್, ಇದು ಒಂದು ಶೋರೂಮ್. ಈಗ ಈ ಥರ ಕಾಲೇಜಿನಾಗೆ ನಾವು ಕೂಡ ಒಂದು ಮೇನ್ ಸ್ಟ್ರೀಮಿಗೆ ನಾವು ಬಂದಿದ್ದೇವೆ, ರೆಗ್ಯುಲರ್ ಕಾಲೇಜಿಗೆ. ಇದಕ್ಕೆ ಎಲ್ಲವಕ್ಕೂ ಕಾರಣೀಕರ್ತಭೂತರಾದ ನಮ್ಮ ಸುದರ್ಶನ್ ಸರ್ ಅವರು. ಯಾಕಂದರೆ ಈ ವಿಚಾರಧಾರೆಯನ್ನು ನಾನು ನನ್ನ ಪಾರ್ಟ್ನರ್ ಸುದರ್ಶನ್ ಸರ್ ಹತ್ರ ತಿಳಿಸಿದಾಗ ಅವರು ಮುಂದಕ್ಕೆ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಅವರು ಮತ್ತು ಅವರ ಧರ್ಮಪತ್ನಿ ಇದನ್ನು ಉದ್ಘಾಟಿಸಿದ್ದಾರೆ. ಎಲ್ಲವನ್ನು ಅವರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತು ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೆ ವಂದಿಸುತ್ತಾ ನನ್ನ ಈ ಒಂದು ಪುಟ್ಟ ವಾಣಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್, ಜೈ ಭಾರತ್. ಎಲ್ರಿಗೂ ನಮಸ್ತೆ. ಶ್ರೀ ಪ್ರಗತಿ ವಿಸ್ತಾರ ಪುತ್ತೂರಿನಲ್ಲಿ ಈ ಒಂದು ಸಂಸ್ಥೆ ಇವತ್ತು ಉದ್ಘಾಟನೆಗೊಳ್ಳಬೇಕಾದರೆ ಅದಕ್ಕೆ ನಮಗೆ ಬಹಳವಾಗಿ ಆರ್ಥಿಕವಾಗಿ ಸಹಾಯ ನೀಡಿದಂಥವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಲೇಬೇಕು. ಬಹುಶಃ ನಾನು ವ್ಯಾವಹಾರಿಕವಾಗಿ ಅಥವಾ ಸಮಾಜದ ಮುಖ್ಯವಾಹಿನಿಗೆ ಬಂದ ನಂತರ ನಿರಂತರ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿರುವಂಥದ್ದು ನಮ್ಮ ಮೂಡುಬಿದ್ರೆಯ MCS ಬ್ಯಾಂಕ್. ಈ ಒಂದು ಸಂಸ್ಥೆಗೆ ಕೂಡ ನಮ್ಮ MCS ಬ್ಯಾಂಕ್ ಕೂಡ ಆರ್ಥಿಕ ಸಹಾಯವನ್ನು ನೀಡಿದೆ. ಅದಕ್ಕೋಸ್ಕರ ಅದರ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನನ್ನ ರಾಜಕೀಯ ಗುರುಗಳು ಕೂಡ ಬಾಹುಬಲಿ ಪ್ರಸಾದರವರು. ನಾನು BJPಯ ಕರಪತ್ರವನ್ನು ಹಂಚಲಿಕ್ಕೆ ಪ್ರಥಮವಾಗಿ ನನಗೆ ಕೈಗೆ ಕೊಟ್ಟವರು ನನಗೆ ಬಾಹುಬಲಿ ಪ್ರಸಾದರವರು.
ಮತ್ತು ನನಗೆ ಡಿಗ್ರಿ ಕಾಲೇಜಿನಲ್ಲಿ ನನ್ನ ಉಪನ್ಯಾಸಕರು ಕೂಡ ಅವರು, ನನ್ನ ವಿದ್ಯಾಭ್ಯಾಸದ ಗುರುಗಳೌದು, ರಾಜಕೀಯದ ಗುರುಗಳು ಕೂಡ ಹೌದು. ಇವತ್ತು ಬ್ಯಾಂಕಿನ ಅಧ್ಯಕ್ಷರಾಗಿ ನನಗೆ ಆರ್ಥಿಕವಾಗಿ ಸಹಾಯ ನೀಡಿದಂಥ ಬಾಹುಬಲಿ ಪ್ರಸಾದರವರು ವೇದಿಕೆಗೆ ಬಂದು ನಮ್ಮ ಸಂಜೀವ ಮಠಂದೂರು ಕೈಯಲ್ಲಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೂ ಮೂಡುಬಿದ್ರೆಯ ವಕೀಲರು ಹಾಗೂ ನೋಟ್ರಿ ಮೇಲೆ ಬನ್ನಿ. ಧನ್ಯವಾದಗಳು ಬಾಹುಬಲಿ ಪ್ರಸಾದ್ ಅವರು. Thank you, sir. And now we have come to one of the highlights of today's event, hearing from our esteemed guest. To begin with, I like to call upon our chief guest, Mr. Dr. U.P. Shivanand, Chief Editor of Suddhi Bidugade, to address the gathering. ಇವತ್ತಿನ ವಿಸ್ತಾರ ಕಾಲೇಜಿನ ವಿಸ್ತಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾಯಿದ್ದೆ. ಇವತ್ತು ನಮಗೆ ಒಂದು ವಿಮಾನಯಾನದ ಅನುಭವ ಆಯಿತು. ಹೋದಾಗ ಒಂದು ವಿಮಾನ ಇತ್ತು, ಅಲ್ಲಿ ಹೋಗೋ ಗೋಕುಲ್ದಾಸ್ ಒಳಗಿದ್ದರು. ಒಳಗೆ ಬರ್ಬೋದಾ ಅಂತ ಕೇಳಿದೆ, ಸೀಟ್ ಉಂಟಾ ಅಂತ. ವಿಮಾನದೊಳಗೆ ಸೀಟ್ ಇತ್ತು, ಕೂತು ಬಂದಿದ್ದೇವೆ. ಕೆಳಗೆ ಬಂದಾಗ ಇಲ್ಲಿ ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಇಂಥ ಒಂದು ಸಾಹಸವನ್ನು ಮಾಡಲಿಕ್ಕೆ ಒಂದು ಎಂಟದೆ ಬೇಕು ಅಂತ ಹೇಳ್ತೇವೆ. ಭಾಳ ಧೈರ್ಯವಾದ ಕೆಲಸ ಇದು. ಒಂದು, ಇಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಲಿಕ್ಕೆ ಪಾಠ್ಯೇತರ ಪಾಠ ಮಾಡೋರು ಬೇಕು, ಉದ್ಯೋಗ ಸಿಗಬೇಕು, ಅದಕ್ಕಿಂತ ಹೆಚ್ಚು ಈ ಆರ್ಥಿಕ ಸ್ಥಿತಿಯನ್ನು ಹೊಂದುವಂಥ ವ್ಯವಸ್ಥೆ ಬೇಕು. ಈ ಧೈರ್ಯ ಮಾಡಿದ್ದಾರೆ. ಅದಕ್ಕೆ ಗೋಕುಲ್ದಾಸರಿಗೆ ಮತ್ತು ಸುದರ್ಶನ ಬಳಗಕ್ಕೆ, ತಂಡಕ್ಕೆ, ಫ್ಯಾಮಿಲಿಯವರಿಗೆ ನನ್ನ ಅಭಿನಂದನೆಗಳ ಮೊದಲು ಸಲ್ಲಿಸ್ತೇನೆ. ಪುತ್ತೂರಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದೀರಿ. ಪುತ್ತೂರು ಇನ್ನು ಜಿಲ್ಲೆ ಆಗಲಿಕ್ಕೆ ಇದು ಕೂಡ ಒಂದು ಪ್ರಯೋಜನ ಆಗ್ಬೋದು. ಇನ್ನು ವಿಮಾನ ನಿಲ್ದಾಣ ಕೂಡ ಹೆಲಿಕಾಪ್ಟರ್ದು ಮಾಡಲಿಕ್ಕೆ ಪ್ರಯತ್ನ ಆಗೋದಾದರೆ ಮಠಂದೂರಿದ್ದಾರೆ, ಬೇರೆ ನಾಯಕರಿದ್ದರಲ್ಲಿ ಬರ್ಬೋದು. ಯಾಕೆಂದರೆ ವಿಮಾನಯಾನ. ನಾನು ಬೇರೆ ಏನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ನಿಮಗೆ ಇವತ್ತು ಸ್ವಲ್ಪ ನನಗೆ ಕೇಳಿಕೊಂಡೆ ಗೋಕುಲ್ದಾಸರ ಹತ್ರ, ಅರ್ಜೆಂಟಾಗಿ ಬೆಳತಂಗೆ ನನ್ನ ಕಾರ್ಯಕ್ರಮ ಇದೆ, ಹಾಗಾಗಿ ನನಗೆ ಮೊದಲು ಬಿಡಿ ಅಂತ. ನಾನು ಮಾತಾಡಿದಂತೆ ಮುಂದೆ ಹೋಗಬೇಕು, ಅದಕ್ಕೆ ನಿಮ್ಮೆಲ್ಲರಿಗೂ ಮೊದಲೇ ಮಾತಾಡಿ ಹೋಗ್ತೇನೆ. ಎರಡು ವಿಚಾರಗಳು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಡ್ತೇನೆ. ಒಂದು, ಗೋಕುಲ್ದಾಸರ ಬಗ್ಗೆ ಹೇಳಲೇಬೇಕು ನಾನು. ಏಳ್ಮುಡಿಯಲ್ಲಿ ಒಂದು ಮಾಡಿದಾಗ, ಒಂದು ಟ್ರೈನಿಂಗ್ ಸೆಂಟರ್ ಮಾಡಿದಾಗ, ಒಂದು ರೂಮಿಗೆ ಒಂದು ಪರದೆ ಹಾಕಿ ಆಚೆ ಈಚೆ ಮಾಡ್ತಿದ್ರು ಪಾಠ. ಭಾಳ ಕಷ್ಟಪಟ್ಟು ಏಳ್ಮುಡಿಯಲ್ಲಿ ಪಾಠ ಮಾಡಿದ್ದಾರೆ. ನಾನು ನೆನೆಸಿಕೊಂಡೆ ಹೇಗೆ ಇದರಲ್ಲಿ ಸಕ್ಸಸ್ ಆಗ್ತಾರೆ. ಬಟ್ ಸಕ್ಸಸ್ ಸ್ಟೋರಿ ಆಯಿತು ಅವ್ರದ್ದು. ಬೆಳೀತಾ ಬೆಳೀತಾ ಬಂದರು, ಧರ್ಮಸ್ಥಳ ಕಟ್ಟಡಕ್ಕೆ ಬಂದರು. ಅಲ್ಲಿ ಹೋದರೆ ವಿಸ್ತಾರವಾಗಿ ಏನು ಹೆಸರಿಟ್ಟಿದ್ದಾರೆ, ಒಂದು ತರಬೇತಿಯನ್ನು ಮಾಡಿದ್ರು. ಅವರು ವಿಶೇಷವಾಗಿ ಹೇಳಿದ ಮಾತು ಭಾಳ ಮುಖ್ಯ. ಯಾರು ಫೈಲ್ ಆಗ್ತಾರ ಅವ್ರು ನಮ್ಮಲ್ಲಿ ಕಳಿಸಿಕೊಡಿ. ಇವತ್ತು ಎಲ್ಲ ಕಾಲೇಜುಗಳಲ್ಲಿ ನೀವು ನೋಡ್ತೀರಿ, 100% 95 ಇದ್ದರೆ ನಿಮಗೆ ಎಕ್ಸ್ಪರ್ಟ್ ಕಾಲೇಜಲ್ಲಿ ಸೀಟಿಗೆ, ಯಾವುದೇ ಕಾಲೇಜಿಗೆ 100ರಿಂದ ಹತ್ತಿರ 98, 95 ಮೇಲೆ ಸೀಟೇ ಇಲ್ಲ. ಇನ್ನು ಕೆಲವು ಕಾಲೇಜಿಗೆ ಪರ್ಮಿಷನ್ ಬೇಕಾದ್ರೆ 90 ಮೇಲೆ ಬೇಕು. ಕೆಳಗೆ ಬಂದವ್ರಿಗೆ ಸೀಟ್ ಇಲ್ಲ. ಇವರು ಹೇಳೋದು ಫೈಲ್ ಆದವ್ರನ್ನ ಕಳಿಸಿಕೊಡಿ, ಅವ್ರನ್ನ ಪಾಸ್ ಮಾಡಿ ಕಾಲೇಜಿಗೆ ಕಳಿಸ್ತೇವೆ. ಸೊ ಮಕ್ಕಳಿಗೆ ಇವತ್ತು ಸುಸೈಡ್ ಕೋಡ್ ಮಾಡಿಕೊಳ್ಳೋ ಕುಟುಂಬಗಳು, ಫೇಲ್ ಆದರೆ ಮಕ್ಕಳು ಸುಸೈಡ್ ಮಾಡಿಕೊಳ್ತಾರೆ. ತಂದೆ ತಾಯಿಯರ ಪರಿಸ್ಥಿತಿ ಗೊತ್ತಿದೆ. ಅಂಥ ಪರಿಸ್ಥಿತಿಯಲ್ಲಿ ಒಂದು ಪುತ್ತೂರಿನಲ್ಲಿ ಒಂದು ನೇರವಾಗಿ ಫೇಲಾದ ವಿದ್ಯಾರ್ಥಿಗಳಿಗೆ ನೇರವಾಗಿ ಪರೀಕ್ಷೆ ಕೂತ್ಕೊಳ್ಳಿಕ್ಕೆ, ವಯಸ್ಸಿಗೆ ಸರಿಯಾಗಿ ಮತ್ತು ಫೇಲಾದ ವಿದ್ಯೆಯನ್ನು ಕೂತ್ಕೊಳ್ಳಿಕ್ಕೆ ಮಾಡಿ ಎಷ್ಟೋ ಕುಟುಂಬವನ್ನು ಅವರು ರಕ್ಷಣೆ ಮಾಡಿದ್ದಾರೆ, ಎಷ್ಟೋ ಅಭಿವೃದ್ಧಿ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಸತಿ ಅವರಿಗೆ ವಿಶೇಷ ಅಭಿನಂದನೆಗಳು ಸಲ್ಲಿಸ್ತಾರೆ. ಆದರೆ ಭಾಳ ಮುಖ್ಯವಾಗಿ ಅವಂಥ ವಿದ್ಯಾರ್ಥಿಗಳು ಸಾಮಾಜಿಕವಾಗಿ ತಪ್ಪು ದಾರಿ ಹಿಡಿತಾರೆ. ನಮ್ಗೆ ಗೊತ್ತಿದೆ, ಈಗ ಗಾಂಜಾ ಗೀಂಜಾ ವ್ಯವಹಾರಗಳು ಗೊತ್ತಾಗ್ತದೆ. ಈ ತಪ್ಪು ದಾರಿಗೆ ಹುಡುಕುವುದನ್ನು ಕಾಲೇಜ್ ಇಲ್ಲ ಅಂತ ಹೇಳುವ ವಿದ್ಯಾರ್ಥಿಗಳನ್ನು ಸಮಾಜದ ಗುರಿಗೆ ತಂದು ಕೊಡೋದಲ್ಲಿ ಭಾಳ ಯಶಸ್ವಿಯಾಗಿ ಅವರ ಮಿತ್ರ, ಅವರ ಶ್ರೀಮತಿಯವರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಅವರ ಒಂದು ಕುಟುಂಬದೊಟ್ಟಿಗೆ ನಾನು, ನಮ್ಮ ಪತ್ರಿಕೆಗೆ ನಾವು ಜಾಹೀರಾತುದಾರವರು, ಆದರೆ ನಾವು ಯಾವಾಗಲೂ ಅವರಿಗೆ ಸಪೋರ್ಟ್ ಮಾಡಿದವರು, ಅವರೊಟ್ಟಿಗೆ ನಾವು ಮೊದಲಿಂದಿದ್ದೇವೆ. ಮತ್ತು ಕೊರೋನಾ ಟೈಮ್ ಬಂದಾಗ ನಾನು ಈಗಲೂ ನೆನೆಸಿಕೊಳ್ತೇನೆ,
ಅವರು ಬೆಳೀತಾ ಇದ್ದರು. ಕೊರೋನಾ ಟೈಮ್ ಬಂದಾಗ ಗೋಕುಲದಾಸರು ಕಾಣೆ ಆದರು ಅಂದರೆ ಆರ್ಥಿಕವಾಗಿ ಹಿಂಜರಿತ ಪಡೆದ್ರು. ಅದರಲ್ಲಿ ನಾವು ಕೂಡ ಒಂದು ಪತ್ರಿಕೆಯವರು ಅದರಲ್ಲಿ ಭಾಗಿಗಳೇ. ಆದರೆ ವಿಶೇಷವಾಗಿ ಕೊರೋನಾ ಟೈಮ್ನಲ್ಲಿ ಗೋಕುಲದಾಸರು ಒಂದು ಕಾಲೇಜನ್ನು ಬೇರೆ ಮಾಡಲಿಕ್ಕೆ ಆಲೋಚನೆ ಮಾಡಿದವರು, ಹಾಸ್ಟೆಲ್ ಮಾಡಲಿಕ್ಕೆ ಯೋಚನೆ ಮಾಡಿದವರು. ಅದನ್ನೆಲ್ಲ ಬಿಟ್ಟು ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿಕೊಂಡು ಸಾಮಾನುಗಳನ್ನು ಅಲ್ಲಲ್ಲಿಗೆ ಮಾರಿ ಪುನಃ ಬಂದು ತನ್ನ ಹಳೆ ಕೊರೋನಾ ಬಿಟ್ಟ ಮೇಲೆ ಪುನಃ, ಆಗ ಕೊರೋನಾ ಟೈಮ್ ನಿಮಗೆ ಗೊತ್ತಿದೆ ಯಾಕೆ, ಆಗ ಪಾಸ್, ಡೈರೆಕ್ಟ್ ಪಾಸ್, ಮಕ್ಕಳಿಗೆ ಸೀದಾ ಪಾಸ್, ಯಾರಿಗೆ ಫೈಲ್ನ ಮಕ್ಕಳೇ ಇಲ್ಲ, ಎಲ್ಲ ಮಕ್ಕಳು ಪಾಸ್. ಇವರಿಗೆ ಮಕ್ಕಳು ಯಾರಿದ್ದಾರೆ? ಪಾಠ ಮಾಡಲಿಕ್ಕೆ ಮಕ್ಕಳಿಲ್ಲ, ವಿದ್ಯೆಗೆ ದುಡ್ಡಿಲ್ಲ. ಕೊರೋನಾ ಟೈಮನ್ನು ನೆನೆಸಿಕೊಂಡ್ರೆ ಅವ್ರು ಗೋಕುಲದಾಸರು ರಿಕವರಿ ಆದ್ದು, ಪುನಃ ಮೇಲೆ ಬಂದದ್ದು ಅದು ದೊಡ್ಡ ಸಾಹಸ. ಗೋಕುಲದಾಸರೇ, ನಿಮ್ಮ ಮತ್ತು ಶ್ರೀಮತಿಯರಿಗೆ ನನ್ನ ವಿಶೇಷ ಅಭಿನಂದನೆ. ಅದಕ್ಕೆ ಆಗಿದೆ ಕೊರೋನಾದ ತೊಂದರೆ ಒಳಗೆ ನಾವು ಕೂಡ ಅದರಲ್ಲಿ ಭಾಗಿಗಳು. ನಾನು ಒಂದು ಮಾತಿಲ್ಲದೊಟ್ಟಿಗೆ ಹುಟ್ಟಿನ ವಿಷಯ ಹೇಳಬೇಕಾಗಿದೆ. ಈ ಮಾತನ್ನು ಸುರಿಗಿ ಏವಿಯೇಷನ್ ಕಾಲೇಜನ್ನು ಮಾಡೋ ಪ್ರಥಮ ಮಾತನ್ನು ಗೋಕುಲದಾಸರು ನನ್ನ ಮುಂದೆ ಇಟ್ಟಿದ್ದರು. ನಾವೊಂದು ಯಾಕೆ ಕಾಲೇಜ್ ಮಾಡಬಾರ್ದು ಅಂತ ನಾನು ಹೇಳಿದೆ. ನನ್ನ ಆರ್ಥಿಕ ಸ್ಥಿತಿ ಹೀಗೆ, ಕೊರೋನಾದಲ್ಲಿ ನಾವು ಭಾಳ ಸಫರ್ ಆಗಿದೆ, ಪತ್ರಿಕೆ ಇದೆ, ಮುಂದೆ ಕಾಣ್ತೀವಿ, ಇನ್ನೂ ರಿಕವರಿ ಆಗಲಿಲ್ಲ. ಯಾವಾಗ ಆರ್ಥಿಕ ಸ್ಥಿತಿನ ಭದ್ರ ಆಗ್ತದಾ, ಗೋಕುಲದಾಸರೇ ನಿಮ್ಮೊಟ್ಟಿಗೆ ಸೇರಿಕೊಂಡು ಒಂದು ಕಾಲೇಜ್ ಮಾಡುವ ಅಂತ ಹೇಳಿದ್ದೇನೆ. ಆ ಆಶೆ ಇನ್ನೂ ಕೂಡ ಇದೆ. ಗೋಕುಲದಾಸರೊಟ್ಟಿಗೆ ಸೇರಿಕೊಂಡು ಒಂದು ಕಾಲೇಜ್ ಮಾಡಲಿಕ್ಕೆ ಯೋಚನೆ ಮಾಡ್ತೇವೆ. ಬೇರೆ ರೀತಿಯಲ್ಲಿ ಇರ್ಬೋದು, ಈ ರೀತಿಯ ಸಾಂಪ್ರದಾಯಿಕ ಕಾಲೇಜುಗಳಿರಬೇಕಂತಿಲ್ಲ. ಆದರೆ ಇವತ್ತಾದರೂ ಕೂಡ ಆಮೇಲೆ ಎಲ್ಲೂ ತುಂಬ ಮಾತಾಡಲಿಕ್ಕಿದ್ದೀರಿ, ನೀವು ಕೇಳಲಿಕ್ಕೆ ತುಂಬ ವಿಷಯಗಳಿದೆ, ಅವರು ಮಾತಾಡಬೇಕಾಗಿದೆ. ಒಂದು ವಿಚಾರದಲ್ಲಿ ಇವರು ಯಶಸ್ವಿ ಆಗ್ತಾರೆ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಉದಾಹರಣೆಗಳನ್ನು ಪತ್ರಿಕೋದ್ಯಮದಿಂದ ಕೊಡಬಲ್ಲೆ. ಒಂದು ಪತ್ರಿಕೆಯಲ್ಲಿ ನೋಡ್ತೀರಿ, ಯಾವುದೇ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರುವುದು ಯಾರು? ಒಂದು ವೇದಿಕೆಯಲ್ಲಿ ಅದರ ನಡೆಸುವವರು, ಅದರ ಮುಖ್ಯಸ್ಥರು, ಅವರು ವೇದಿಕೆಯಲ್ಲಿ ಮುಖ್ಯ ಸ್ಥಾನದಲ್ಲಿ ಇರ್ತಾರೆ. ಇವತ್ತು ನೀವೇನು ಗಮನಿಸಿದ್ದೀರಿ? ಸುದರ್ಶನರು ವೇದಿಕೆಯಲ್ಲಿಲ್ಲ, ಗೋಕುಲದಾಸರು ವೇದಿಕೆಯಲ್ಲಿಲ್ಲ. ಅಂದರೆ ವಿಮಾನ ಸಂಸ್ಥೆಗೆ ಒಳಗೆ ಹೋದರೆ ಯಾರನ್ನು ಕಾಣ್ತೀರಿ ನೀವು? ನಿಮ್ಮನ್ನು ಸ್ವಾಗತವೇ ಕಾಣುವುದು, ಬರೋರಿಗೆ ಸ್ವಾಗತವೇ. ನಿಮ್ಮ ಪೈಲಟನ್ನು ನೋಡೋದಿಲ್ಲ, ನೀವು ಓನರ್ ನೋಡೋದಿಲ್ಲ. ನಿಮ್ಮನ್ನು ಸಖಿಯರು ಸ್ವಾಗತಿಸಿ ಕೂತುಕೊಳ್ತಾರೆ, ನಿಮಗೆ ಬೇಕಾದ ತಿಂಡಿ ತಿನಿಸು ಕೊಡ್ತಾರೆ. ನಿಮ್ಮ ಕೇರೆ ಮಾಡೋದೇ ಅವರ ಗುರಿ. ಆದ್ದರಿಂದ ವಿಮಾನಯಾನ ಸಂಸ್ಥೆಯ ಬಗ್ಗೆ ತರಬೇತಿ ಮಾಡುವಾಗ ಗೋಕುಲದಾಸರು ಮತ್ತು ಸುದರ್ಶನರು ಅದಕ್ಕೊಂದು ಮಾದರಿಯಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಇಬ್ಬರು ಹೊರಗೆ ಇದ್ದಾರೆ. ಇದು ವಿಶೇಷ ಒಂದು ಕಾರ್ಯಕ್ರಮ. ಸುದರ್ಶನ್, ನಿಮಗೆ ಕೂಡ ನನ್ನ ಅಭಿನಂದನೆ. ಸುದರ್ಶನಲ್ಲಿದ್ದಾರೆ, ಸುದರ್ಶನಿಗೆ ಕೂಡ ಅಭಿನಂದನೆ. ಯಾಕೆ ಅಂತೇಳಿದರೆ ಇದು ಒಳ್ಳೆಯ ಗುಣ. ಒಂದು ಸಂಸ್ಥೆಯ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮದಲ್ಲಿ ಎಲ್ಲನ ಅತಿಥಿಯಲ್ಲಿ ಕರೆದಾಗ ಅದರ ಮುಖ್ಯಸ್ಥರು ಹಿಂದೆ ನಿಂತು ಜನಗಳನ್ನು ಸ್ವಾಗತ ಮಾಡೋದು, ಅವರಿಗೆ ಸೇವೆಯನ್ನು ಕೊಡೋದು, ಅವರ ಆರೋಗ್ಯವನ್ನು ಬಂದ ಕೂತ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡೋದು, ನೋಡಿಕೊಳ್ಳೋ ಗುಣ ಇದೆಲ್ಲ, ಇದು ಬಹಳ ಮುಖ್ಯ ಗುಣ. ಈ ಸಮಾಜದಲ್ಲಿ ಬೆಳಿಬೇಕಾದ ಗುಣ, ಗುರುತಿಸುವಂಥ ಕಾರ್ಯಕ್ರಮ. ಅದಕ್ಕಾಗಿ ವಿಶೇಷವಾಗಿ ನಾನು ಯಶಸ್ವಿ ಆಗ್ತೀರಿ. ಯಾಕೆಂದರೆ ಈ ಸಂಸ್ಥೆ ಬೆಳೆಯುವ ಗುಣ ಮೊದಲಲ್ಲಿ ಗುಣದಲ್ಲಿ, ಬೆಳಕೆಯಲ್ಲಿ ಕಾಣುತ್ತೆ, ಮೊಳಕೆಯಲ್ಲಿ ಕಾಣುತ್ತೆ ಅಂತ ಹೇಳುವ ದೃಷ್ಟಿಕೋನದಿಂದ ಗೋಕುಲದಾಸರು ಮತ್ತು ಸುದರ್ಶನರು ಅವರ ಕುಟುಂಬ ಏನು ಅನಾನಿಮಸ್ ಅಂದರೆ ಹಿಂದ್ಗಡೆ ನಿಂತು ಎಲ್ಲನೂ ಸ್ವೀಕರಿಸಿ ಎಲ್ಲರಿಗೂ ವಿಷಯ ಮಾಡ್ತಾ ಇದ್ದಾರೆ. ಅವರಿಗೆ ಯಶಸ್ವಿ ಆಗಲಿ. ಮತ್ತು ಇಲ್ಲಿ ಸೇರಿ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತಾ, ನನಗೆ ಅವಕಾಶವನ್ನು ಕೊಡಬೇಕು. ನನ್ನ ಮಾಸ್ಟಿದ್ದಾರೆ, ಅವ್ರಿಗೆ ವಿಶೇಷ ನಮಸ್ಕಾರ. ಸುರೇಶ್ ಶೆಟ್ಟರಿಗೆ ಅಭಿನಂದನೆಗಳು. ನಮಗೆ ಪಾಠ ಕಲಿಸಿದವರು ಅವರು ಎದುರು ಬಂದು ಕೂತಿದ್ದಾರೆ, ಅವರಿಗೊಂದು ವಿಶ್ ಮಾಡಿ, ಹಾಗೆಯೇ ನಮ್ಮ ನಟ್ಟೋಜಿ ಅವರಿಗೆ ವಿಶ್ ಮಾಡಿ ವಿಶೇಷವಾಗಿ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತಾ, ಗೋಕುಲರೇ ನೀವು ಯಶಸ್ವಿಯಾಗಿ ಇನ್ನೊಂದು ಸತಿ ಬೆಳೀತಾ ನಮಗೊಂದು ವಿಮಾನಯಾನ ಫ್ರೀ ಮಾಡಿಕೊಡಿ. ಯಾವಾಗಾದ್ರು ಮಾಡುವಾಗ ನಿಮ್ಮ ಹುಡುಗರಲ್ಲಿ ಅದು, ಅಥವಾ ನಮಗೊಂದು ಟ್ರೈನಿಂಗ್ ಕೊಡೋದಾದರೆ ಅದನ್ನು ಉಚಿತವಾಗಿ ಮಾಡಿಕೊಡಿದರೆ ನಾನು ಕೂಡ ನಿಮ್ಮೊಟ್ಟಿಗೆ ಒಂದು ಸ್ಟೂಡೆಂಟಾಗಿ ಭಾಗವಹಿಸಲಿಕ್ಕೆ ಇಷ್ಟಪಡ್ತೇನೆ. ಸಣ್ಣ ಮಟ್ಟಿಗಾಗಿ ನಿಮಗೆ ಯಶಸ್ಸಾಗಲಿ, ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿ. ಆರ್ಥಿಕ ಅಭಿವೃದ್ಧಿ ಆಗಲೇಬೇಕು, ಸಾಮಾಜಿಕ ಅಭಿವೃದ್ಧಿ ಆಗಲಿ, ಒಳ್ಳೆಯ ಸಾಧನೆಗೇರಿ ಅಂತ ಹಾರೈಸ್ತಾ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತಾ, ವೇದಿಕೆಯಲ್ಲಿರುವ ಎಲ್ಲರಿಗೆ ವೈಯಕ್ತಿಕವಾಗಿ ಚಿಕ್ಕಪ್ಪನಕ್ಕೆ ಅಭಿನಂದನೆ ಎಲ್ಲ ನಡೆಸಿ ನಿಮ್ಮ ಹತ್ರ ಎಲ್ಲ ನಾನು ಕ್ಷಮೆಯನ್ನು ಕೇಳಿಸ್ತಾ ಮುಂದೆ ಹೋಗ್ತಾನೆ. ವಂದನೆಗಳು. Thank you for your support and encouragement, sir. Next, I would like to invite Mr. Sanjeevarai Matanduru, ex-MLA, to deliver his address. I request Gokulnath sir to deliver the memento as a token of appreciation.
ಸೇರಿರುವಂಥ ಎಲ್ಲ ಬಂಧುಗಳಿಗೆ ನಾಡಹಬ್ಬ ದಸರಾ ನವರಾತ್ರಿಯ ಶುಭಾಶಯವನ್ನು ಸಲ್ಲಿಸ್ತಾ ನವದುರ್ಗೆಯರ ಆರಾಧನೆ ಮಾಡುವಂಥ ಈ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಕೂಡ ಶ್ರದ್ಧೆ ಭಕ್ತಿಯ ಒಟ್ಟಿಗೆ ಸಂಭ್ರಮದಲ್ಲಿ ಇವತ್ತು ಈ ಒಂದು ಕಾಲೇಜಿನ ಉದ್ಘಾಟನೆಯೂ ಸೇರಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಇಂಥ ಒಂದು ಪ್ರಗತಿ ವಿಸ್ತಾರ ನಮ್ಮ ಏವಿಯೇಷನ್ ಕಾಲೇಜಿನ ಈ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ವಿಸ್ತಾರ ಸಂಸ್ಥೆಯ ಪ್ರಮುಖರಂಥ ಶ್ರೀಮತಿ ಸುಜಾತ ಅವರೇ, ಪ್ರಾಂಶುಪಾಲರಂಥ ಕೆಂಪರಾಜ್ ಅವರೇ, ಹಿರಿಯರಂಥ ದಂಬೆಕಾನ ಸದಾಶಿವರೈ ಹಾಗೂ ಚಿಕ್ಕಪ್ಪ ನಾಯ್ಕ ಅವರೇ, ಗೋಪಾಲಕೃಷ್ಣ ಹೇರಳೆ ಅವರೇ, ಈ ಕಟ್ಟಡದ ಮಾಲಕರಂಥ ಜಯರಾಮ್ ಅವರೇ, ಶ್ರೀಮತಿ ಹೇಮಾವತಿ ಹಾಗೂ ಶ್ರೀಮತಿ ಹೇಮಲತಾ ಅವರೇ, ನನ್ನ ಸನ್ಮಿತ್ರ ಅಂತ ಸುದರ್ಶನ ಹಾಗೂ ಗೋಕುಲ್ನಾಥ್ ಅವರೇ, ಈ ಸಭೆಯಲ್ಲಿ ಉಪಸ್ಥಿತ ಹಿರಿಯರಂಥ ಸುರೇಶ್ ಅವರೇ, ಸುಬ್ರಹ್ಮಣ್ಯ ನಟ್ಟೋಜ್ ಅವರೇ, ಎಲ್ಲ ನನ್ನ ಬಂಧುಗಳೇ. ಒಂದು ಕಾಲದಲ್ಲಿ ವಿಮಾನಯಾನ ಎನ್ನುವಂಥದ್ದು ಬಡವರಿಗೆ ಗಗನಕುಸುಮ ಆಗಿತ್ತು, ಶ್ರೀಮಂತರ ಆ ಒಂದು ಸೊತ್ತಾಗಿತ್ತು. ಆದರೆ ಇವತ್ತು ಅದು ನಮ್ಮ ಜೀವನದ ಒಂದು ಅಗತ್ಯ ಪಾರ್ಟಾಗಿ ಇವತ್ತು ಮೂಡಿ ಬಂದಿದೆ. ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಗಗನಯಾನ ಮಾಡ್ಬೋದು, ವಿಮಾನಯಾನ ಮಾಡ್ಬೋದು. ಅಂಥ ಗಗನಯಾನ ವಿಮಾನಯಾನಕ್ಕೆ ಇವತ್ತು ನಾವೆಲ್ಲ ಹೋಗಬೇಕಿದ್ರೆ ನಮ್ಮ ಮಕ್ಕಳು ಅಲ್ಲಿ ಕೆಲಸ ಮಾಡಲಿಕ್ಕೂ ರೆಡಿ ಆಗಬೇಕು. ನಾವೆಲ್ಲ ಯೋಚನೆ ಮಾಡ್ತಿದ್ದೆವು, ನಮ್ಮ ಮಗ ಪೈಲಟ್ ಆದರೆ ಹೇಗೆ ಅಂತೇಳಿ. ಪೈಲಟ್ ಬಗ್ಗೆ ಯೋಚನೆ ಇತ್ತು. ಅಲ್ಲಿ ತುಂಬ ಜನ ಗ್ರೌಂಡ್ ಫೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕ್ಯಾಬಿನ್ ಕ್ರೂಗಳಿದ್ದಾರೆ, ಬೇರೆ ಬೇರೆ ವೃತ್ತಿ ಮಾಡುವವರಿದ್ದಾರೆ. ನಾನೊಂದು ಸಲ ಡೆಲ್ಲಿ ಏರ್ಪೋರ್ಟಲ್ಲಿ ನೋಡಬೇಕಿದ್ರೆ ಬೆಳಿಗ್ಗೆ ಹೊತ್ತು ಸಾವಿರಾರು ಜನ ಒಳಗೆ ಬರ್ತಾರೆ. ಆ ಸಾವಿರಾರು ಜನ ನೋಡಬೇಕಿದ್ರೆ ಅವರು ಪೈಲಟ್ಗಳಲ್ಲ, ಆ ಗ್ರೌಂಡ್ ಫೋರ್ಸಲ್ಲಿ ಕೆಲಸ ಮಾಡುವಂಥ ಯುವಕರು. ನನಗಾಯಿತು ಇವರೆಲ್ಲ ಎಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಬರ್ತಾರೆ ಅಂತೇಳಿ. ಈಗ ಗೊತ್ತಾಯಿತು ನನಗೆ, ಟ್ರೈನಿಂಗ್ ಎಲ್ಲ ಕೊಡುವವರು ಈಗ ಪುತ್ತೂರಿನಲ್ಲಿ ಆರಂಭ ಆಗಿದ್ದಾರೆ ಅಂತೇಳಿ. ಎಲ್ಲಿಯೋ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಆ ತರಬೇತಿ ಸಿಗ್ತಾ ಇದ್ದಂಥದ್ದು ಇವತ್ತು ಒಂದು ತಾಲೂಕು ಕೇಂದ್ರಕ್ಕೆ ಬಂತು ಅಂತ ಆದರೆ, ಇವತ್ತು ಈ ದೇಶದ ಪ್ರಧಾನಿಯವರ ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಆ ಕಾನ್ಸೆಪ್ಟಿಗೆ ಪೂರಕವಾಗಿ ಹಳ್ಳಿಯಲ್ಲಿ ಕೂಡ ಆ ಸ್ಕಿಲ್ ಡೆವಲಪ್ಮೆಂಟಿಗೆ ಒಂದಷ್ಟು ಅವಕಾಶಗಳು ಸಿಕ್ಕಿದೆ ಅಂತ ಹೇಳಿಕೆ ಸಂತೋಷ ಪಡ್ತಾ ಇದ್ದೇನೆ. ನಾವೆಲ್ಲ ಕಾಲೇಜಿಗೆ ಹೋಗಬೇಕಿದ್ರೆ ನಮಗೆ ಇದ್ದದ್ದು ಆಪ್ಷನ್ ಡಿಗ್ರಿಯಲ್ಲಿ 3: ಆರ್ಟ್ಸ್, ಕಾಮರ್ಸ್, ಸೈನ್ಸ್. ಡಿಪ್ಲೊಮಾಕ್ಕೆ ಹೋಗೋದಿದ್ದರೆ ಸಿವಿಲ್ ಇಂಜಿನಿಯರಿಂಗ್, ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಬಹುಶಃ ಬೇರೆ ನಾನು ಕೇಳಲಿಲ್ಲ, ಸರಿಯಲ್ಲ. ಆದರೆ ಇವತ್ತು ಎಷ್ಟು ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಇದೆ ಅಂದರೆ, ಹೋಟೆಲ್ ತಿಂಡಿ ಮಾಡಲಿಕ್ಕೂ ಒಂದು ಡಿಗ್ರಿ ಇದೆ, ಕನಿಷ್ಠ ನಾನು ಹೇಳೋದಿದ್ರೆ. ಪ್ರತಿಯೊಂದಕ್ಕೂ ಒಂದೊಂದು ಡಿಪ್ಲೊಮಾ, ಒಂದೊಂದು ಡಿಗ್ರಿಯ ಮುಖಾಂತರ ಆ ವ್ಯಕ್ತಿಯನ್ನು ಆ ಕ್ಷೇತ್ರದಲ್ಲಿ ಪರಿಪೂರ್ಣಗೊಳಿಸಿ ಆ ಸ್ಕಿಲ್ಲನ್ನು ಕೊಡುವ ಮುಖಾಂತರ ಒಂದು ವಿದ್ಯಾರ್ಥಿಯನ್ನು ಇವತ್ತು ಆ ಉದ್ಯೋಗದಲ್ಲಿ ಆ ನೈಪುಣ್ಯತೆಯನ್ನು ಪರಿಪೂರ್ಣತೆಯನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಒಂದಷ್ಟು ತರಬೇತಿಗಳು, ಕೋರ್ಸ್ಗಳು ಆರಂಭ ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಸ್ಕೈಬರ್ಡ್ ಸಂಸ್ಥೆ ಇವತ್ತು ಪುತ್ತೂರಿನಲ್ಲಿ ಈ ಒಂದು ಪ್ರಗತಿ ವಿದ್ಯಾಸಂಸ್ಥೆಯ ಒಟ್ಟಿಗೆ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಪುತ್ತೂರಿನ ಯುವಕ ಯುವತಿಯರಿಗೆ ಇನ್ನು ಮುಂದೆ ಏರ್ಪೋರ್ಟಲ್ಲಿ, ಫ್ಲೈಟುಗಳಲ್ಲಿ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ, ತಮ್ಮ ಕುಟುಂಬವನ್ನು ಆರ್ಥಿಕತೆಯತ್ತ ಕೊಂಡೋಗಲಿಕ್ಕೆ ಒಂದು ಹೊಸ ಛಾಪನ್ನು, ಹೊಸ ಅಧ್ಯಾಯವನ್ನು ಆರಂಭ ಮಾಡಿದಂಥ ನನ್ನ ಸನ್ಮಿತ್ರ ಸುದರ್ಶನ್ ಮೂಡುಬಿದ್ರೆ ಹಾಗೂ ಗೋಕುಲ್ನಾಥ್ರಿಗೆ ನಾನು ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಡಾಕ್ಟರ್ ಶಿವಾನಂದರು ಹೇಳಿದರು, ಇಬ್ಬರು ಆಚೆ ಈಚೆ ಓಡಾಡ್ತಾ ಇದ್ದಾರೆ ಅಂತೇಳಿ. ವೇದಿಕೆಯಲ್ಲಿ ಅವರ ಇಬ್ಬರ ಶ್ರೀಮತಿಯವರು ಇದ್ದಾರೆ. ಯಾರು ಹೊಸ್ತಾರ ಅವರು ಬಹುಶಃ ಬಾಕಿ ಅವರನ್ನು ಇವತ್ತು ಆತಿಥ್ಯಕ್ಕೆ ಬಹುಶಃ ಅವರಿಬ್ಬರು ಕಾದಿದ್ದಾರೆ. ಹಾಗೆ ಇವತ್ತು
ಪುತ್ತೂರಿನಲ್ಲಿ ಆರಂಭ ಆದಂಥ ಸಂಸ್ಥೆ ಯಾವತ್ತೂ ಬಹುಶಃ ಈ ನಮ್ಮ ಸಂಸ್ಥೆಯನ್ನು ಹುಟ್ಟು ಹಾಕಿದವರನ್ನು ಬಿಟ್ಟು ಹಾಕೋದಿಲ್ಲ. ಖಂಡಿತ ನಮ್ಮ ಸುದರ್ಶನ ಹಾಗೂ ಗೋಕಲ್ನಾಥರಿಗೆ ಪುತ್ತೂರಿನ ಜನತೆಯ ಪೂರ್ತಿ ಸಹಕಾರ ಇದೆ. ಅದೇ ರೀತಿಯಲ್ಲಿ ಒಂದಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಜೋಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಏವಿಯೇಷನಲ್ಲಿ ಒಳ್ಳೆಯ ಉದ್ಯೋಗವನ್ನು ಪಡ್ಕೊಳ್ಳೋ ಮುಖಾಂತರ ನನಗೆ ಬೆಟ್ಟಂಪಾಡಿಯ ನಮ್ಮ ಏನು ಹೆಸರು ನಿಂದು ನಮ್ಮ ಜೊತೆ ಇದ್ದಾರೆ, ನಮ್ಗೆ ಗೊತ್ತಿಲ್ಲ ಅವರು ಏವಿಯೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂತೇಳಿ. ಆದರೆ ಇನ್ನು ಮುಂದೆ ನಮಗೆ ಗೊತ್ತಾಗುವಂಥ 10 ಯುವಕರು ಈ ಏವಿಯೇಷನಲ್ಲಿ ತಮ್ಮ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಆದ್ದರಿಂದ ಇವತ್ತು ಈ ಒಂದು ಸಂಸ್ಥೆ ನವರಾತ್ರಿಯ ಈ ಒಂದು ನವದುರ್ಗೆಯರ ಆರಾಧನೆಯ ಈ ಒಂದು ಶುಭ ಸಂದರ್ಭದಲ್ಲಿ ಆರಂಭ ಆಗಿದೆ. ಖಂಡಿತ ಆ ನವದುರ್ಗೆಯರು ಈ ಒಂದು ಸಂಸ್ಥೆಗೆ ಆಶೀರ್ವಾದ ಮಾಡಿ ಇದನ್ನು ಬೆಳಗುವಂಥ ಕೆಲಸ, ವಿದ್ಯಾರ್ಥಿಗಳನ್ನು ಇಲ್ಲಿ ಮುಂದಿನ ದಿನಗಳಲ್ಲಿ ಆ ದೇಶದ ಆ ಸೇವೆಗೆ ಕೊಂಡೋಗುವಂಥ ಕೆಲಸವನ್ನು ಮಾಡಲಿ. ಅದಕ್ಕಾಗಿ ಬಹುಶಃ ನಮ್ಮ ಎಲ್ಲ ಪುತ್ತೂರಿನ ಜನತೆ ತಮ್ಮ ಜೊತೆ ಇದ್ದೇವೆ ಎನ್ನುವಂಥ ಸಂದೇಶವನ್ನು ಹೇಳ್ತಾ ಈ ಒಂದು ಸಮಸ್ಯೆಗೆ ಶುಭವನ್ನು ಆಶಿಸ್ತಾ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. Thank you, sir, for your motivating words. Now I invite Chikkapnaik sir to address the gathering. Thank you, sir. Next, I call upon Mr. Sadashiv Rai Dabbekana to share your thoughts. ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ವಿದ್ಯಾಭಿಮಾನಿಗಳೇ, ಈ ಸಮಾಜವನ್ನು ಬದಲಾವಣೆ ಮಾಡೋದಕ್ಕೆ ಬೇಕಾಗಿ ಇಲ್ಲಿಯ ಯುವ ಸಮೂಹವನ್ನು ಎದ್ದೇಳಿಸುವ ನಿಟ್ಟಿನಲ್ಲಿ ಪುತ್ತೂರನ್ನು ಹತ್ತೂರಿಗೆ ಪರಿಚಯಿಸುವ ದೃಷ್ಟಿಯಲ್ಲಿ 2 ಜನ ದಂಪತಿಗಳು ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ನಮ್ಮ ಈ ಊರಿನಲ್ಲಿ ಆರಂಭ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಸುದರ್ಶನ್ ಮತ್ತು ಗೋಕುಲ್ನಾಥರವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವರು ಅವರ ಏನು ಈ ಪರಿಶ್ರಮ ಇದೆ, ಏನು ಅವರ ಆಶೆ ಆಕಾಂಕ್ಷೆಗಳಿದೆ, ಆ ಉಳ್ಳಾಳ್ತೆಪ್ಪೆ ಹಾಗೆ ಮಹಾಲಿಂಗೇಶ್ವರ ದೇವರು ಅವರ ಎಲ್ಲ ಕಾರ್ಯಗಳಿಗೆ ಶುಭವನ್ನು ಹಾರೈಸಿ ಆಶೀರ್ವಾದ ಮಾಡಿ ಅವರ ಚಿಂತನೆಗಳೇನಿದೆ ಅದೆಲ್ಲವನ್ನು ಪೂರೈಸಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಹಾಗೆಯೇ ಒಂದು ಮಾತು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನು ಸುದ್ದಿಯವರು ಶಿವಾನಂದರು ಹೇಳಿದರು, ಬರೀ ಫೇಲಾದ ಮಕ್ಕಳನ್ನು ಮಾತ್ರ ಅವರು ತಗೊಂಡು ಆರಂಭ ಮಾಡಿದಂಥ ಕೆಲಸ ಇವತ್ತು ಪಾಸಾಗಿ ಫಸ್ಟ್ ರ್ಯಾಂಕ್ ಬರುವಂಥ ಮಕ್ಕಳು ಇವರಲ್ಲಿಗೆ ಬರುವಂಥ ದಿನಗಳು ಖಂಡಿತ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ದಿನಗಳು ಆದಷ್ಟು ಬೇಗ ಮಹಾಲಿಂಗೇಶ್ವರ ಅನುಗ್ರಹಿಸಲಿ ಅಂತ ಬೇಡುತ್ತಾ ನನ್ನ ಶುಭ ಹಾರೈಕೆಯೊಂದಿಗೆ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your valuable insights. Now I call upon Gopala Krishna Herle, sir, to share your insights. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆದರಣೀಯ ಗಣ್ಯರೇ, ಬಂದಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಬಹುಶಃ ನನ್ನ 2 ಆತ್ಮೀಯ ಮಿತ್ರರು, ಒಂದು ಗೋಕುಲ್ರು, ಇನ್ನೊಂದು ಸುದರ್ಶನ್ ಮೂಡುಬಿದ್ರೆಯವರು. ಸುದರ್ಶನ್ರು ನಾವು ಜೊತೆಯಲ್ಲಿ ತುಂಬ ಕೆಲಸ ಕಾರ್ಯಗಳನ್ನು ಸಾಮಾಜಿಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ಇಂಥ ಒಂದು ಕಾರ್ಯಕ್ಕೆ ಇವತ್ತು ವಿಸ್ತಾರ ಅಂತ ಹೇಳುವಂಥದ್ದು ಆ ವಿಮಾನಯಾನದ ಒಂದು ಯೋಜನೆಗೆ ಯುವಕರನ್ನು
ಯುವಕರನ್ನು ಸ್ಕಿಲ್ ಮಾಡುವಂಥ ಒಂದು ಕೆಲಸಕ್ಕೆ ಅವರು ತೊಡಗಿಕೊಂಡಿದ್ದಾರೆ. ಬಹುಶಃ ಮೊದಲನೇದಾಗಿ ಅವರಿಗೊಂದು ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ನಾವು. ಯಾಕೆ ಅಂತ ಕೇಳಿದರೆ ಇದು ಸಣ್ಣ ವಿಷಯ ಅಲ್ಲ. ಹಿಂದೆ ಪ್ರಗತಿ ಶುರು ಮಾಡಬೇಕಾದ್ರೆ ಏಳುಮೂಡಿಯಲ್ಲಿ ಗೋಕುಲರು ಕರೆದ್ರು, ರಾಜೇಶ್ ಬನ್ನೂರನ್ನು ಮತ್ತು ನನ್ನನ್ನು ಕರೆದ್ರು ಕಾರ್ಯಕ್ರಮಕ್ಕೆ. ಒಂದು ದೀಪ ಹಚ್ಚಿ ಅಂತೇಳಿ ಹೇಳಿದರು, ನಾವು ಶುರು ಮಾಡಿದ್ದೇವೆ. ಆಗ ಯಾರೂ ಗ್ರಹಿಸಲಿಲ್ಲ ಗೋಕುಲರು ಈ ಥರ ಅದನ್ನು ಮೇಲೆ ಕೊಂಡೋಗ್ತಾರೆ ಪ್ರಗತಿಯನ್ನು ಅಂತ ಹೇಳುವಂಥದ್ದು. ಆ ಪ್ರಗತಿಯಿಂದ ಹೆಸರಿಟ್ಟ ತಕ್ಷಣ ಆ ಪ್ರಗತಿಗೆ ಕೊಂಡೋಗಲಿ ಅವರ ಯಶಸ್ವಿಯನ್ನು ಕಂಡಿದ್ದಾರೆ. ಒಂದು ಅವರ ಮನಸ್ಸು ಹೇಗಿತ್ತು ಅಂತ ಕೇಳಿದರೆ, ಬಹುಶಃ ಒಂದು ಬಡ ಕುಟುಂಬದ ಒಂದು ಹುಡುಗನಿಗೆ ಡಿಗ್ರಿ ಮಾಡಬೇಕಿತ್ತು. ಅವನು ಆರ್ಥಿಕವಾಗಿ ಏನಿಲ್ಲ, ಸ್ವಲ್ಪ ಅವನ ಆರೋಗ್ಯ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ, ಒಂದು ಹುಡುಗಿ. ಆಗ ನನ್ನ ಹತ್ರ ಬಂದರು ಅವರು, ಒಂದು ಏನಾದರೂ ಮಾಡಿ ನಮಗೆ ಒಂದು ಡಿಗ್ರಿ ಮಾಡುವ ಹಾಗೆ ಮಾಡಿಕೊಡಿ. ನಾನು ಗೋಕುಲರಿಗೆ ಹೇಳಿದೆ, ಏನೋ ಸ್ವಲ್ಪ ಕಮ್ಮಿ ಮಾಡಿ ಅವರಿಗೊಂದು ಡಿಗ್ರಿ ಮಾಡುವ ಹಾಗೆ ನೀವು ಅನುಮಾಡಿಕೊಡಿ ಅಂತ. 3 ವರ್ಷ ಒಂದು 10 ಪೈಸೆ ಅವರ ಕೈಯಿಂದ ತಗೊಳ್ಳದೆ ಅವರು ಡಿಸ್ಟಿಂಕ್ಷನಲ್ಲಿ ಡಿಗ್ರಿ ಮಾಡುವಲ್ಲಿ ಆ ಪ್ರಗತಿ ಇನ್ಸ್ಟಿಟ್ಯೂಷನ್ ಗೋಕುಲರ ಮುಖಾಂತರ ಮಾಡಿಕೊಟ್ಟಿದೆ. ಹಾಗಾಗಿ ಅವರ ಮನಸ್ಸು ಹೇಗಿದೆ ಅಂತ ಹೇಳುವಂಥದ್ದು ಅದು ತೋರಿಸ್ತದೆ. ಆ ವಿದ್ಯಾಭ್ಯಾಸವನ್ನು ಹೇಗೆ ಕೊಡಬೇಕು ಅಂತ ಹೇಳುವಂಥದ್ದು ಆ ವ್ಯಕ್ತಿಯಲ್ಲಿ ಇರುವ ಮನಸ್ಸನ್ನು ನಮಗೆ ತೋರಿಸ್ತದೆ. ಹಾಗಾಗಿ ಈ ಏವಿಯೇಷನ್ ಅಂತ ಹೇಳುವಂಥ ಒಂದು ವ್ಯವಸ್ಥೆಗೆ ಕೂಡ ಅವರು ಇವತ್ತು ಪುತ್ತೂರಿನ ಜನತೆಗೆ, ಯಾಕೆ ಅಂತ ಕೇಳಿದರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅದ ಮೇಲೆ ಬರಬೇಕು ಅಂತ ಹೇಳಿ ಆದರೆ ಅವರ ಮನೋಸ್ಥಿತಿಗಳು, ಅವರು ವಿದ್ಯಾಭ್ಯಾಸವನ್ನು ಹೇಗೆ ಕೊಡಬೇಕು, ಆ ಹುಡುಗ ಎಲ್ಲಿಗೆ ಮುಟ್ಟಬೇಕು. ಯಾಕೆ ಅಂತ ಹೇಳಿದರೆ ಈಗ ಸಂಜೀವಣ್ಣ ಹೇಳಿದರು, ಈಗಿನ ನಾವು ನೋಡ್ತಾ ಇದ್ದೇವೆ ಒಂದು 7-8 ವರ್ಷಗಳಲ್ಲಿ ಭಾರತ ಕಂಡಂಥ ಅದ್ಭುತ ಬದಲಾವಣೆಗಳು. ಒಂದು ವಂದೇ ಭಾರತ್, ನಮ್ಮ ರೈಲ್ ವ್ಯವಸ್ಥೆಯಲ್ಲಿರ್ಬೋದು, ಇವತ್ತಿನ ಆ ವಿಮಾನಯಾನದ ವ್ಯವಸ್ಥೆಯಲ್ಲಿರ್ಬೋದು, ಯಾರಿಗೂ ಕೂಡ ಇವತ್ತು ವಿಮಾನದಲ್ಲಿ ಹೋಗುವಂಥ ಆ ಗಗನ ಪ್ರಯಾಣವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ದೇಶದಲ್ಲಿ ಕಲ್ಪಿಸಲಾಗಿದೆ. ಹಾಗಾಗಿ ಇದು ಈ ಪುತ್ತೂರಿಗೆ ಬಹುಶಃ ಮುಂದೆ ಜಿಲ್ಲೆ ಆಗುವಂಥದ್ದು, ನಮ್ಮ ಸಂಜೀವಣ್ಣ ಭಾರಿ ಪ್ರಯತ್ನ ಮಾಡ್ತಾಯಿದ್ರು ಆಗ. ಹಾಗೆ ಇದು ಮುಂದೆ ಪುತ್ತೂರು ಜಿಲ್ಲೆ ಆಗುವಂಥ ಒಂದು ವ್ಯವಸ್ಥೆಗೆ ಕಾಲಿಡುವಂಥ ಒಂದು ಕಾಲಘಟ್ಟದಲ್ಲಿ ಇಂತಹ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮುಖಾಂತರ ಆ ಪ್ರಗತಿಯನ್ನು ಪುತ್ತೂರಿನ ಪ್ರಗತಿಗೆ ಸೇರಿಸಿಕೊಂಡು ಸಾಕಷ್ಟು ಈ ಪ್ರಗತಿ ಇನ್ಸ್ಟಿಟ್ಯೂಷನ್ ಇವತ್ತು ವಿಸ್ತಾರ ಅದು ಅದರ ಎತ್ತರಕ್ಕೆ ಏರಿಕೊಂಡು ನಮ್ಮ ಸುದರ್ಶನರು ಮತ್ತು ಏನು ಗೋಕುಲರು ಇವತ್ತು ಕನಸನ್ನು ಕಂಡಿದ್ದಾರೆ, ಅದು ಆ ಮಾಲಿಂಗೇಶ್ವರನ ಭೂಮಿಯಲ್ಲಿ ಖಂಡಿತವಾಗಿ ಯಶಸ್ವಿ ಆಗ್ತದೆ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. Thank you for your support and encouragement, sir. Now I would like to call Mr. Kempraju, sir, Principal of Skybird Aviation, to share your thoughts with us. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಬಂಧು ಮಿತ್ರರೇ, ತಂದೆ ತಾಯಂದಿರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಶುಭಕಾಮನೆಗಳು. ಇವತ್ತು ಈ ದಿನ ನಾವು ಇಲ್ಲಿ ಸೇರಿದ್ದೀವಿ ಅಂದರೆ ದಶಕಗಳ ಹಿಂದಿನ ಮಾತು. ನಮ್ಮನ್ನು ಗೋಕುಲ್ನಾಥ್ ಸರ್ ಹೇಳ್ದಂಗೆ ಹಿಂದೆ ಅವರು ನಮ್ಮನ್ನು ಭೇಟಿ ಮಾಡಿದಾಗ ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಾಗ ಸುಮಾರು 2012-13ರಲ್ಲಿ. ಹಾಗೆ ಬರ್ತಾನೆ ಇದ್ದು ಹೋಗ್ತಾನೆ ಇದ್ದು ದಶಕಗಳ ಪರಿಶ್ರಮ ಬೆಂಬಿಡದೆ ಒಂದು ಛಲ ತೊಟ್ಟು ಇವತ್ತು ನಮ್ಮ ಸಹಯೋಗದೊಂದಿಗೆ ಈ ಪ್ರಗತಿ ವಿಸ್ತಾರ ಏವಿಯೇಷನ್ ಕಾಲೇಜ್ ಫಾರ್ ಏವಿಯೇಷನ್ ಇವತ್ತು ನಿಮ್ಮ ಮುಂದೆ ಇದೆ. ನೀವು ಎಲ್ಲ ವಿದ್ಯಾರ್ಥಿಗಳು ಇದರ ಅನುಕೂಲತೆಯನ್ನು ಮತ್ತು ಇಲ್ಲಿ ಸಿಗ್ತಕ್ಕಂಥ ಕೋರ್ಸುಗಳನ್ನು ತರಗತಿಗಳನ್ನು ಚೆನ್ನಾಗಿ ಕಲಿತು ಈಗ ನಮ್ಮ MLA ಸಾಹೇಬರು ಹೇಳ್ದಂಗೆ ಕೌಶಲ್ಯಾಭಿವೃದ್ಧಿ ಲೈಕ್ NSDC ಸ್ಕಿಲ್ ಕೆಳಗಡೆ ಸ್ಕಿಲ್ ಡೆವಲಪ್ಮೆಂಟ್, ಒಂದೊಂದು ಕೋರ್ಸಿಗೆ ಒಂದೊಂದು ಸ್ಕಿಲ್ಸ್, ಆದರೆ ಕೆಳಗಡೆ ಏರೋಸ್ಪೇಸ್ ಏವಿಯೇಷನ್ ಸ್ಕಿಲ್ ಸೆಕ್ಟರ್ ಕೆಳಗಡೆ ನಾವು ನೋಂದಾಯಿಸಿಕೊಂಡು ವಿವಿಧ ತರಗತಿಗಳನ್ನು ಮಾಡ್ತಾಯಿದ್ದೀವಿ. ಅದೇ ಥರ
ವಿಶ್ವವಿದ್ಯಾಲಯದ ಅನುಮೋದನೆ ಮತ್ತು UGC ಅನುಮೋದನೆಯಿಂದ ಡಿಗ್ರಿ ಮತ್ತು PG ಕೋರ್ಸುಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಸರ್ ಹೇಳ್ದಂಗೆ ಮುಂದಿನ ವರ್ಷದಿಂದ ಶುರುವಾಗುತ್ತೆ. ಈಗ ಇಮಿಡಿಯೇಟ್ ಇವತ್ತಿನ ದಿನದಿಂದ ಡಿಪ್ಲೊಮೊ ಇನ್ ಏರ್ಲೈನ್ ಏರ್ಪೋರ್ಟ್ ಆಪ್ರೇಷನ್, ಡಿಪ್ಲೊಮಾ ಇನ್ ಏರ್ ಹೋಸ್ಟಸ್, ಡಿಪ್ಲೊಮಾ ಇನ್ ಏರ್ಪೋರ್ಟ್ ಗ್ರೌಂಡ್ ಹ್ಯಾಂಡ್ಲಿಂಗ್, ಈ ಥರದ ತರಗತಿಗಳು ಅವರಲ್ಲಿ ಏನೇನು ಕೌಶಲ್ಯ ಇದೆ, ಇಂಡಿವಿಜುವಲ್ಲಾಗಿ ಅವರಲ್ಲಿ ಯಾವ ವ್ಯಕ್ತಿತ್ವ ಇದೆ, ಅವ್ರನ್ನ ಏನಕ್ಕೆ ನಾವು ತರಬೇತಿಗೊಳಿಸ್ಬೇಕು, ಅವರಲ್ಲಿರ್ತಕ್ಕಂಥ ಇಡನ್ ಟ್ಯಾಲೆಂಟ್ನ ನಾವು ಈಚೆ ತೆಗೆದುಬಿಟ್ಟು ಅವರಿಗೆ ನಾವು ಅವರವರ ಇದರಲ್ಲಿ ಮುಂದೆ ಹೋಗಲಿಕ್ಕೆ ಏವಿಯೇಷನ್ನು ಕೂಡ ಒಂದು ಅಗಾಧವಾದ ಇಲಾಖೆ. ಏವಿಯೇಷನ್ ಅಂದರೆ ಮೊದಲಿಗೆ ನಾವೆಲ್ಲ ಓನ್ಲಿ ಪೈಲಟು, ಏರ್ ಹೋಸ್ಟಸ್ಸು ಇದು ಮಾತ್ರನೇ ಇತ್ತು. ಸೊ ಏವಿಯೇಷನ್ ಈಗ ಅಗಾಧವಾಗಿ ಬೆಳೀತಾ ಐತೆ. ಇವತ್ತಿನ ದಿನದಲ್ಲಿ 2023ನೇ ಇಸ್ವಿಗೆ ನಮ್ಮ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ನಾವು ಇಂಡಿಯಾದಲ್ಲಿ ಭಾರತದಲ್ಲೇ ಅಲ್ಲ ಇಡೀ ಪ್ರಪಂಚದಲ್ಲಿ 3ನೇ ಉನ್ನತ ಸ್ಥಾನದಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇದನ್ನು 1ನೇ ಸ್ಥಾನಕ್ಕೆ ತರಲಿಕ್ಕೆ ಇನ್ನೂ ಪ್ರಯತ್ನಗಳು ನಡೀತಾ ಇತ್ತು. ಅದರ ಭಾಗವಾಗಿ 2017ರಲ್ಲಿ ಉಡಾನ್ ಸ್ಕೀಮ್ ಅಂತ ಪರಿಚಯ ಮಾಡಲಾಗಿತ್ತು. ಅದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ಉಡಾನ್ ಸ್ಕೀಮನ್ನು ಪ್ರಾರಂಭ ಮಾಡಿತ್ತು. ಅವತ್ತು ಆ ದಿನ 50 ಏರ್ಪೋರ್ಟ್ಗಳು ಮಾತ್ರ 400 ರೂಟುಗಳು ಅಂದರೆ 400 ಏರ್ ರೂಟ್ಸ್ ವಿತ್ 50 ಏರ್ಪೋರ್ಟ್ಸ್ ಶುರುವಾಯಿತು. ಇವತ್ತಿನ ದಿನ ಅಂದರೆ ಏರ್ಪೋರ್ಟಲ್ಲಿ 400 ರೂಟ್ ಅಂದರೆ 400 ಅಂದರೆ ಒಂದು ರೂಟು 400, ಅದರಲ್ಲಿ ಮಲ್ಟಿಪಲ್ ರೂಟು ಬರೋದು ಹೋಗೋದು ಇನ್ನೂ ಜಾಸ್ತಿ ಆಗ್ತಾ ಇರ್ತದೆ, ಮಲ್ಟಿಪಲ್ ಇರುತ್ತೆ 400 ರೂಟು. ಅದೇ ಥರ ಇವತ್ತಿನ ದಿನ 1000 ರೂಟು ಮತ್ತು ಅದನ್ನು ಇನ್ನೂ ವಿಸ್ತಾರ ಮಾಡಬೇಕು, 226 ಏರ್ಪೋರ್ಟ್ಗೆ ವಿಸ್ತಾರ ಮಾಡಬೇಕು ಅಂತ ಯೋಜನೆಯನ್ನು ಹಮ್ಮಿಕೊಂಡಿದ್ದಾಯಿತು. ಇದೇ ಥರ ಸುಮಾರು ಏರ್ಪೋರ್ಟುಗಳು ಬೆಳೀತಾ ಇದ್ದಾವೆ. ನಮ್ಮ ಕರ್ನಾಟಕದಲ್ಲಿ ತೊಗೋಬೇಕಾದ್ರೆ ಮೊನ್ನೆ ಶಿವಮೊಗ್ಗದಲ್ಲಿ ಆಯಿತು, ಕಲಬುರಗಿನಲ್ಲಿ ಆಯಿತು, ಹಾಸನದಲ್ಲಿ ಬರ್ತಾ ಇದೆ, ಹೀಗೆ ಮಡಿಕೇರಿನಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಈ ಥರ ಸುಮಾರು ಏರ್ಪೋರ್ಟುಗಳು ನಡೀತಾ ಇರ್ತವೆ. ಒಂದೊಂದು ಏರ್ಪೋರ್ಟುಗಳಲ್ಲಿ ಸುಮಾರು ಏರೋಪ್ಲೇನ್ಗಳು ಬರ್ತವೆ. ಅದೇ ಥರ ಒಂದು ಏರ್ಲೈನ್ ಹೋಗ್ಬೇಕಾದ್ರೆ ಸುಮಾರು ವ್ಯಕ್ತಿಗಳು ಬೇಕಾಗತ್ತೆ, ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿ. ಅದೇ ಥರ ಸುಮಾರು ಜನ ನುರಿತ ಕಾರ್ಮಿಕರು ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಸುಮಾರು 18 ವರ್ಷಗಳಿಂದ ಕೆಲಸ ಮಾಡ್ತಾ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಥರ ತರಬೇತಿ ಕೊಟ್ಟು ವಿವಿಧ ಇಲಾಖೆಗಳಿಗೆ ಕಳಿಸ್ತಾ ಇದ್ದೀವಿ. ಅದರಲ್ಲಿ ಡೊಮೆಸ್ಟಿಕ್ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೊರದೇಶದಲ್ಲೂ ಕೂಡ ಕಳಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಸುಮಾರು ಹುಡುಗರು ವಿದ್ಯಾರ್ಥಿಗಳು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಈ ನಿಟ್ಟಿನಲ್ಲಿ ಹೇಳಬೇಕಂದ್ರೆ ಸಾರ್ ಹೇಳ್ದಂಗೆ ನಮ್ಮದು ದಶಕಗಳ ಪರಿಚಯ, ಛಲಬಿಡದೆ ಬೆಂಬಿಡದೆ ಇದನ್ನು ಸಾಧಿಸಿದ್ದಾರೆ. ಸಾರ್ ಹೇಳ್ದಂಗೆ ಸುದ್ದಿವಾಹಿನಿ ಸಾರ್ ಹೇಳ್ದಂಗೆ ಮೊದಲು ಪ್ರಪೋಸಲ್ ತೊಗೊಂಬಂದಿದ್ದು ಅವರ ಜೊತೆಲೇ, ಕಾರಣಾಂತರಗಳಿಂದ ಸಾರ್ ಹೇಳಿದ್ರು ಆಗಲಿಲ್ಲ ಅಂತ. ಆಮೇಲೆ ಸುದರ್ಶನ್ ಸಾರ್ ಜೊತೆಗೆ ಬಂದು ಇವತ್ತು ಈ ದಿನ ಇಲ್ಲಿ ಅಚ್ಚುಕಟ್ಟಾಗಿ ಒಂದು ಪ್ರಾರಂಭ ಆಗ್ತಾಯಿದೆ. ಇದನ್ನು ಸದುಪಯೋಗ ಪಡಿಸ್ಕೊಬೇಕು. ಮತ್ತು ನಾವು ಪೋಷಕರಾದವರು ಎಲ್ಲರೂ ಕೂಡ ಏವಿಯೇಷನ್ ಅಂದರೆ ಏನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ನಾವು ನಮಗೆ ಗೊತ್ತಿರೋದು ಹೇಳ್ತೀವಿ ಅಂತ ಅಂದಲ್ಲ, ಏವಿಯೇಷನ್ ಡಿಪಾರ್ಟ್ಮೆಂಟ್ ಅಗಾಧವಾಗಿ ಬೆಳೀತಾ ಐತೆ. ಹೇಗೆ ಸರ್ ಹೇಳ್ದಂಗೆ ಸೈನ್ಸು, ಕಾಮರ್ಸು, ಆರ್ಟ್ಸು ಇದು ಹೇಗೆ ಬೆಳೀತೈತೆ ಇದು ಮಾತ್ರ ಎಲ್ಲರಿಗೂ ಗೊತ್ತಿದೆ. ಬಟ್ ಇದ್ರ ಜೊತೆಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೇಗೆ ಬೆಳೀತಾ ಇದ್ದಾವೆ ಅನ್ನೋದಕ್ಕೆ ಬೇರೆ ಬೇರೆ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಕಲಿತು ಅವರು ಕೆಲಸಕ್ಕೆ ಹೋಗೋವಂಥ ಸಂಸ್ಥೆಯನ್ನು ಇಲ್ಲಿ ಈ ಪುತ್ತೂರಲ್ಲಿ ಹುಟ್ಟಾಕಬೇಕಾದ್ರೆ ನಾವು ಸಾರ್ ಕೇಳ್ದಂಗೆ ಎಲ್ಲ ಮೆಟ್ರೋ ಸಿಟಿನಲ್ಲೇ ಬರ್ತಾರೆ, ಇಲ್ಲಿ ಬರ್ತಾರ ಅಂತ ಇಲ್ಲ ಸರ್, ಬರ್ತಾರೆ, ನಾವು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು. ಆ ಭರವಸೆಯನ್ನು ಶುರು ಮಾಡಲಿಕ್ಕೆ ಇವತ್ತು ನಮ್ಮ MLA ಸಾಹೇಬ್ರು ಏನು ಹೇಳಿದ್ರು ದುರ್ಗೆಯರು ಅಂತ, ಅದೇ ಥರ
ನಮ್ಮ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರೋರು ಮಹಿಳಾ ಅಭ್ಯರ್ಥಿಗಳೇ, ದುರ್ಗೆಯರೇ. ಮತ್ತು ಇಲ್ಲೂ ಕೂಡ ಈ ಸಂಸ್ಥೆಯಲ್ಲಿ ಮುಂದೆ ನಿಂತ್ಕೊಂಡು ನಡೆಸ್ತಾ ಇರ್ತಕ್ಕಂಥವ್ರು ಮಹಿಳೆಯರಿಗೆ. ವುಮನ್ ಎಂಪವರ್ಮೆಂಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ನಮ್ಮ ಸುಜಾತ ಮೇಡಮ್ಮು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಡೈನಮೆಟಿಕ್ ಲೇಡಿ, ದುರ್ಗೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಸೂಕ್ತವಾದ ಪದ. ಇಲ್ಲಿ ನಾವು 3 ದುರ್ಗೆಯರನ್ನ ಇಟ್ಕೊಂಡು ಅವರ ಸಹಯೋಗದೊಂದಿಗೆ ಅವರ ಗೈಡ್ಲೈನ್ಸ್ ಮುಖಾಂತರ ನಾವು ಮುನ್ನಡೆಸ್ತಾ ಇದ್ದೀವಿ. ನಾನು ಕೂಡ ಅವ್ರ ಜೊತೇಲಿ ಸುಮಾರು 18 ವರ್ಷಗಳಿಂದ ಇದ್ದೀನಿ. ಸೊ ಇಲ್ಲೂ ಅದೇ ಥರ ನಮ್ಮ ಸಹಕಾರ ಇಲ್ಲೂ ಇರುತ್ತೆ. ನಾವು ಅಲ್ಲಿ ಬೆಂಗಳೂರಲ್ಲಿ ಮತ್ತು ಹೈದರಾಬಾದಲ್ಲಿ, ಮಹಾರಾಷ್ಟ್ರದಲ್ಲಿ ಏನು ನಡೆಸ್ತಾ ಇದ್ದೀವಿ ಅದೇ ಥರ ಇಲ್ಲೂ ಕೂಡ ನಡೆಸ್ತೀವಿ. ಇದನ್ನು ಕೂಡ ಸಾರ್ ಹೇಳ್ದಂಗೆ ಮೆಟ್ರೋ ಸಿಟಿ ಇನ್ನೂ ಹೆಚ್ಚಾಗಿ ಮಾಡ್ತಾಯಿದ್ವಿ. ಹೇಳ್ಬೇಕಂದ್ರೆ ಈಗ ನಾವು ಫೋಟೋ ಮಾತ್ರ ನೋಡ್ತಾ ಇದ್ದೋ, ಸಾರ್ ಗೋಕುಲ್ನಾಥ್ ಸರ್ ಫೋಟೋ ಕಳಿಸ್ತಾಯಿದ್ರು. ಫೋಟೋದಲ್ಲಿ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದಾಗ ನೋಡಿದಾಗ, ಕಣ್ಣಿನಿಂದ ನೋಡಿದಾಗ ಅದು ಇನ್ನೂ ಉತ್ತಮವಾಗಿ ಕಾಣ್ತಾಯಿದೆ. ನಾವು ಏನು ಹೈದ್ರಾಬಾದ್ ಮಾಡಿದ್ದೋ, ಮಹಾರಾಷ್ಟ್ರದಲ್ಲಿ ಮಾಡಿದ್ದೋ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಎಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಅಲ್ಲಿ ಏನು ನಡೆಸ್ತಾ ಇದ್ದೀವಿ ಅದಕ್ಕಿಂತ ಚೆನ್ನಾಗಿ ಮಾಡಲಿಕ್ಕೆ ಸಹಕಾರ ಕೊಡ್ತೀವಿ ಮತ್ತು ತಮ್ಮಿಂದನೂ ಕೂಡ ಸಹಕಾರ ಪಡ್ತೀವಿ. ಹಾಗೆ ತಮ್ಮಿಂದನೂ ಕೂಡ ಸಹಕಾರ ಬಯಸುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾನು ಮೇಲೆ ಸ್ಟೇಜ್ನಲ್ಲಿ ಕೂತ ನಂತರ ಏನಾದರೂ ಮಾತಾಡದೆ ಹೋದರೆ ಅದು ಭಾಳ ತಪ್ಪಾಗ್ತದೆ. ಇವತ್ತಿನ ಈ ಸಂಸ್ಥೆ ನಿಜವಾಗಿಯೂ ಪುತ್ತೂರಲ್ಲಿ ಆಗುವಂಥದ್ದು ಭಾಳ ಒಂದು ವಿಶೇಷವೇ. ಇಲ್ಲಿನ ಮಕ್ಕಳಿಗೆ ಬೇಕಾದ ಸೌಕರ್ಯವನ್ನು ಮಾಡಿಕೊಡುವಂಥ ನಮ್ಮ ಗೋಕುಲ್ದಾಸ್ ಮತ್ತು ನಮ್ಮ ಸುದರ್ಶನ್ರವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಗೋಕುಲ್ರವರು ನನ್ನ ಆತ್ಮೀಯರಾದ ಕಾರಣ ನನಗೆ ಇದರಲ್ಲಿ ಮಾತಾಡದೆ ನಿವೃತ್ತಿ ಇಲ್ಲ. ಆದ ಕಾರಣ ಈ ಸಂಸ್ಥೆಗೆ ಆ ಮಹಾಲಿಂಗೇಶ್ವರನ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. Thank you for your kind words, sir. Now it is time for the closing remarks from our President, Mrs. Sujata Bairi, Chairperson and Managing Director of Skybird Aviation. We are eager to hear from you, ma'am. ಎಲ್ಲರಿಗೂ ನಮಸ್ಕಾರ. ಐ ಡೋಂಟ್ ನೋ ಕನ್ನಡ ಮಚ್. ಐ ವಿಲ್ ಕಂಟಿನ್ಯೂ ಇನ್ ಇಂಗ್ಲೀಷ್. ಗುಡ್ ಆಫ್ಟರ್ನೂನ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಆ್ಯಂಡ್ ಡಿಗ್ನಿಟರೀಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಮೇಡಮ್ ಹೇಮಾವತಿ ಮೇಡಮ್, ಚೇರ್ಮನ್ ಆಫ್ ಪ್ರಗತಿ ವಿಸ್ತಾರ ಕಾಲೇಜ್, ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಹೇಮಲತಾ ಮ್ಯಾಮ್, ಆ್ಯಂಡ್ ಗೋಕುಲ್ನಾಥ್ ಸರ್ ಆ್ಯಂಡ್ ಸುದರ್ಶನ್ sir. And today Skybird Aviation extended the wings to Puttur. This is just because of the thought of Gokulnath sir. What he explained in Kannada, I can understand little bit. With his thought only today in Puttur, we are stepped into the Puttur, and Puttur is an education hub. I know Pragati Study Center from past 18 years. They are growing like anything, and they made so many students passed out, and they are into the good positions today. And the same way I am requesting Gokulnath sir, Hemalata madam and Hemamati madam and Sudarshan sir. The same way you have to grow like Pragati Vistara College also. And what is the tagline of Skybird Aviation? We are giving the wings to fly your dreams. Like that only, we will be supporting all the time whenever you require. And Skybird Aviation always encourages women. It's an women entrepreneurship. Here, the chairman of Pragati Vistara is Hemavati madam. I heartily congratulations to you, madam, and Vice President Hemalata madam, and Sudarshan sir and Gokulnath sir.
And here coming to the point, the Skybird Aviation, we are into the industry from past 18 years and we have placed around 5,000 plus students till now. We are there in Pan India, like our principal already explained. In Maharashtra, Mumbai we are having, and Hyderabad we are having, and this is the 11th branch of our Skybird Aviation, where I can see the arrangements, whatever they did, more than that other franchisers, no, they have done very well, and I wish you all the very best, sir. And thank you very much for giving this opportunity. Thank you. Now only, no? Yeah. Okay, then announce. And now our team from Skybird Aviation, we all, Mr. Bibin, you please stand up, Mr. Bibin. He is our aviation trainer, placement head. And aviation trainer, she's Santa. She's our aviation trainer. Come here. And Sri Raksha, she's our management lecturer and marketing head. Devika, she is our BBA in aviation students, the first year student. Durga, International Diploma in Leyland and Airport Operations as a cabin crew, she is studying now. And come, what is his name? Mas. Please come. And BBA in aviation students, we are all here today from Bangalore, and now they are going to present a PPT presentation about Skybird Aviation and what will be the features and everything they are going to give in a PPT presentation. Snigdha? No, they can start. Thank you. Check. Check. No, we have audio.
The secret of getting ahead is getting started. Good afternoon to one and all present here, all the dignitaries on the stage, students and the parents. I am Sri Raksha, the Business Development Manager and the Management Faculty of Skybird Aviation. I am here with my team to speak more about Skybird Aviation. Skybird Aviation is a frontline aviation institution in India since 2005 as Siddhartha Group of Institution under the aegis of Sharda Devi Educational Trust. Skybird Aviation is recognized by Government of Karnataka and affiliated to Bangalore City University. It's been the #1 co-ed college in Bangalore with quality education in the streams of aviation management, hospitality, travel and tourism. Skybird Aviation is also affiliated to AICTE, that is All India Council of Technical Education, Government of India. It's also been affiliated with AASSC, that is Aerospace Aviation Sector Skill Council, Ministry of Development and Entrepreneurship, Government of India. Skybird Aviation is an authorized center of IATA, that is International Air Transport Association, Canada. It also has approval for ground handling agency, auxiliary service provider at airport, approved by Bureau of Civil Aviation Security, Government of India. It also has clearance for pilot flying training by Director General of Civil Aviation. Skybird Aviation is also ISO certified. So this is the certification for IATA. This is the ground handling approval from SpiceJet and AirAsia. This is one of our ground handling agency services. This is the affiliations of Bangalore City University. Affiliations from AASSC, that is Aerospace Aviation Sector Skill Council. All India Councils of Technical Education affiliations. And this is our ISO certificate. So the courses that we have in Skybirds are BBN Aviation Management, which is a 3-year course. So the basic eligibility for this BBN Aviation Management is 12th. Even for BBN Aviation Management with IATA, it is a 3-year course with the eligibility of 12th. Bachelor's of Computer Application is also a 3-year course with the eligibility of 12th. International Diploma in Airport and Airline Operation, 1-year course with 12th pass is the eligibility. International Diploma in Cabin Crew or Air Hostess Training. International Diploma in Airport Ground Handling. MBA in Airline and Airport Management, International Diploma in Hotel Management, Travel and Tourism course 6 months, IATA Foundation course 6 months. So these are the courses that we provide in Skybird Aviation. Here you can look at the eligibility of the different courses. That is for all the diploma courses, the eligibility is either 10+2, that is PUC, or degree. For the other BBN Aviation Management, Bachelor's of Computer Application, you will have to complete your 12th. For MBA, you will have to complete your Bachelor's in any streams. Skybird Aviation has also received a number of awards in the year. Some of the awards we have displayed here. So Skybird Aviation has been honored the Best Placement Award in the year 2023 from Icons of Asia, Global Empire Events Women Leader Forum Association with BusinessNation TV. It has also received Best Placement Award in 2019, Best Aviation Institution in 2018, Best Placement in 2014, and our Honorable Managing Director and our Chairman, ma'am, that is Mr. Sujata Bairi ma'am, has got Outstanding Women Director Award by Icons of Asia Global Empire Events at Dubai during the year of 2023. So these are the awards that we have got. The further presentation will be continued by Ms. Santa, our aviation trainer.
Good afternoon, everyone. I would like to start with aviation. What is aviation? Aviation is actually classified into two, which is military and other one is civil. Civil is the commercial one. For example, you can take Indigo, Vistara. These are the common example for commercial one. So how, if you're planning to join in aviation, how it's work out? You have a clarification about that. What is the qualification? What is the weight requirements and all. So we just go through it that. So I would like to mention the first airport which is started. Next. Kolegpat Airport in Maryland is considered the world's first continuously airport. This airport is known as Cradle of Aviation and has since been listed at National Register of Historical Place in 1977. So first airmail was started from first airmail was started from from Allahabad to Naini, which is 1911. So you can see one aircraft picture here without windows. This is indicating which is aircraft fighter, which is carrying by cargoes. Next. So here you can see top 5 busiest airport in the world by passenger. The first one is Hartsfield, which is in Atlanta, Georgia. Other one is Dubai International Airport, which is in UAE. Dallas Fort Worth International Airport, which is in Texas. London Heathrow Airport, which is in UK. The last one, Tokyo Haneda, Tokyo, Japan. So these are the 5 busiest airport in the world. In future, we can expect our Indian airport also. So, Indian airport. At present, India is the 9th largest aviation market in the world with over 900 operational airports, 1,180 aircraft, 303 helicopters, 11 operational schedules airline. So, now it's like 9th largest aviation. Within 5 years, we can expect India in first. So, this is Terminal 2, which is last 2 years they built T2. Why? Because the aviation growth is very much. So you can see the picture of T2, which is Kambagona International Airport. Code is BLR. Commercial airports in Karnataka. We all know that we have airports in Karnataka, but I'll be mentioning only about commercial airport. Commercial airport means which passenger is using. So first one, BLR Kambagona International Airport, IXC Mangalore International Airport, HBX Hubli Airport, IXT Belgium Airport, MYQ Mysore Airport, ROY Shimoga Airport. Why it's not mentioned international airport in Hubli, Belgium, Mysore and all? It is only domestic travel. There is no international movement in that. So these are the code which Gopnath sir were mentioning about IATA. So in airline we will mention the codes, which is code BLR, IXC. These are the IATA code. First you start learning, you will get to know what is IATA codes. Next one, these are the basic vocabularies which you want to know. What is airport? What is aircraft? Airport are the authorized space for landing and takeoff for the passengers. Aircraft, a machine as a plane, glider or helicopter. Any kind of like which is in flying in air, we can consider as aircraft or aeroplane. So these are the basic thing in the aviation. If you want to know about more about placement and all, I would like to welcome Mr. Bibin Gebambu, placement officer and the assistant professor. Good afternoon, everyone. I am Bibin. I am working in Skybird Aviation as a aviation trainer and placement officer. So I have 7 years of industry experience. I worked with the 2 international airlines. One is DHL Express and Indigo Airlines. So later only I started my career as a aviation trainer. So related to Skybird, already everyone talked here, like principals are Sujata madam and all. As per Sujata madam, we Skybird placed 5,000 plus students in the previous year. It means like in the 15 years we placed 5,000 plus students. So today I would like to talk about placements. Gopalnath sir was mentioned, like everybody is having some doubts about like placements and all. See, obviously that doubts will be there, because if you are sending your like students for taking any course, for example BBA, diploma or something, later once they completed the course they will be getting the placements, how much salary they will get, what is the criteria, these kinds of the doubts will be there. So end of this session, any kinds of the doubts you are having related to the
like a placement, salary, the criteria and all means you can ask. I will be giving a clarified answer. Okay. So if you are talking about placements, so Skybed is giving 100% placement assistance in unlimited basis. So any idea what you mean by that? Unlimited basis, unlimited placements. So it means there is no limit. For example, you are the students or your like a son, daughter or somebody studied in Skybed. So how many interviews they want means we will send them. It is not only 1 interview or 2 interview or 5 interview. Maybe if your son or daughter will be, they are attending 20 interview, later only they are getting selected means we will be providing that many interviews. There is, so some other institutes are there. Maximum they will be sending the students for 1 or 2 interviews. Later if the candidate is not getting selected means they won't give you the next interview. So here unlimited interviews we are providing. That is coming under 100% placement assistance. And we are providing the placements in pan-India and international. It means we are providing the placements in international countries and Indian airports. So Indian airports, maybe the student is from Puttur. So it is not mandatory to join in Mangalore airport. The student is like to join in Chennai, Bangalore, Kolkata, Delhi, Bombay, wherever it is in India, we will be giving the placements. Not only in Mangalore airport or else Mysore airport and all. We have 140 plus international airports in India. So 140 plus it is there. So anywhere in India we will be providing the placement. So Skybed usually what we are doing means we are doing the placements in pan-Indian level. So we are doing the international placements also. So placement partners. So these are our placement partners. Only limited airlines and airport ground handling companies names only I mentioned here. We know in India we have 8 plus airlines. So only I mentioned very few airline names and ground handling companies names. So if the students is completing the course from Skybed, whatever it is like a diploma, BBA or MBA aviation, these kinds of the companies we will be giving the placements. So these are our placement partners. And most of the students, our 80% of the students we placed in Bangalore different airports only. Mysore our students are working, Bangalore our students are working, Mangalore airport our students are working. And remaining the students in Bangalore Skybed, we have the students from Kerala, we have the students from Karnataka, Telangana students are there, Tamil Nadu students are there. So based on their requirements, once we completing the course, we will be doing the placements. And one more thing, one more point what I need to add on this means, before completion of the course, we will be giving the placements. It means before the completion. See, I guess no other institutes are giving the placement offer like that before completing the course. It means if the students is taking 1 year course, after 6 months or 7 months, if the faculty members, we will be discussing about the students, if they are okay for, if they are eligible for the placements means, we will be placing them, which is the upcoming interview will be coming under airline or airports, we will be giving the placements. So these are our placement partners Emirates, that is an international airline from UK. Our students are working in Emirates. And second one is, that is not that much visible. Second one is, that is an airline called British Airways, that is from UK. And third one, you guys know Indigo Airlines from India, Qatar Airways from Qatar. Then Fly91, that is a new airline started 1 year back. That base is in Goa. So Fly91, our students are working. And our students are working in Vistara Airlines, SpiceJet, Danata, that is a international company coming under Dubai. That company also our students are working. Then Air India, Flybugs, Star Air, so Etihad, WFS, these are our placement partners. So I said limited only we added. It's not possible to add all the placement partners here. It means so many slides will come. That is the reason very limited companies only we added here. So the next thing is aviation job benefit. If you are getting a job in airport or aviation industry, what kinds of the benefits you will get? So that benefits are attractive salary packages will be there based on the a candidate's profile. Attractive salary package will be there. The PF will be get and medical will get. Medical means the employee who is working in the particular airline or airport, that employee plus 3 family members will be getting the medical. So almost 10 lakh coverage every staff will get. So staff will get 10 lakh and the parents or not cousins, parents, sisters, they will be getting the coverages. So everyone will getting almost 8 lakh to 10 lakh insurance coverage they will get yearly. And next thing is yearly bonus will be there.
See, we know every companies are giving yearly bonus, but aviation, if you are working in airport and airline, yearly 2 bonus will be there. That bonus will be starting from 35,000 plus. So every year, like 5% bonus hike will be there. And salary also, every year that hike will be there. Here I mentioned yearly increments. Yearly 5 to 10% of the salary hike will be there. So if you are starting our like career in aviation industry with 35,000 as a fresher, like within few years 50,000 in the starting Gokulnath sir was telling like 1,50,000 salary now they are getting. So that is coming under yearly increments only. So yearly increments or promotions if you want to get means some certain criteria are there with post graduation is required. So that is we said like MBA in aviation is there. So if you worked in airport like 2 years we completed, if you are having one MBA in aviation, you will be getting a good salary packages. And one more benefit what I like to add means like unlimited flight tickets will get. It means one employee is working in the airline, that employee plus 5 family members will be getting unlimited flight tickets. So as family we can go anywhere if our somebody is working in airport, free tickets. Free means like for example, Mangalore to Delhi, if you want to go, the flight ticket rate will be minimum 5,000, 6,000 rupees. We need to pay only 600, 700 rupees. Local airport tax we need to pay. So these are the benefits one aviation sector employee is getting. So next thing is criteria. Criteria is important if you want to work in airport, criteria. So minimum criteria is age 18 to 27. As a fresher, if you want to start in our career in aviation industry means the age limit will be 18 to 27. Next thing is education. PUC, graduation, post-graduation. It means minimum PUC is required for starting career in aviation. And the next point is passport. Passport is valid. Sorry, passport is mandatory. The who all are going for like interviews, not getting the job. If you want to go for one airline interview, we require passport. Passport issued after 2021. That passport only they will accept now. So passport is mandatory. Or else if you are not having the passport means we can take the police verification. Any one is like a mandatory, issued after 2021. It means if you are having a passport issued in 2015, 16, 18 and all, they won't accept. Recent passport they are asking. Then next thing is tattoo. Visible tattoos are not accepted. It means visible tattoo. If you are having some tattoo in like a hand or something, it is not an issue. If you are wearing the uniform, company uniform, visible tattoo is there means that is a rejection cause. So visible tattoos are it's a issue in aviation industry. And second thing is BMI. BMI means body mass index. Appropriate our weight, our height, that weight is required. Based on that only the selection process is going on. So next thing is grooming. Say as per the industry standards, grooming is mandatory. So you can see our like students. So girls will be like wearing the uniform like this, and boys, the thing is if you are working in Indian like airports, we cannot grow our beard. Clean shave only. Clean shave is mandatory. And the uniform we need to wear. So this will be the criteria. Then internships. So apart from the like a placement, Skybird is providing internships also. So what is internship means? Like before completing the course, BBA or diploma. See anyway the students are started like classes in like aviation, diploma or BBA in aviation. So before getting the placements, if they want to work in airport, it means they will get an idea how will be the working situation, how will be the companies. So in this aviation, we won't get 9 to 5 jobs, rotational shift only. Morning, afternoon, night, all kinds of the shifters will be there. So that kinds of the shifters, if you want to like identify means we can go for the internship. So internships also Skybird will provide. So later, once the student is done with the internships, if they are okay means we will be giving the placement. So before getting into the job, they will get a training. The training is coming under internship. So these are our like internship partners. So next Sri Raksha will continue. Thank you. So later any doubt is there means you can ask related to internship, placements or anything. And afternoon session like upstairs in the classroom for students, orientation will be there. So in that orientation also you can ask, everyone can join. Thank you. These are the few clips from our graduation day program. Sorry to disturb. I request Sudarshan sir to hand over the memento to Dr. Nazim Ahmad.
Pratam Simha Nayak MLC, Satish Kumpala BJP District President, and to Mr. Jairam Manai. Sorry for the interruption. So here is our graduation day photos. So we had conducted graduation day for the students of batch 2020. Here are few of the pictures where you can see our ma'am, Sujata Bairi ma'am, our principal sir, and all the faculties and the students of Skybird Aviation. And we also had given them awards for their academic performance and also the cultural performance. So these are a few of the clips from the class photos, and you can see in the right corner there's our student. Her name is Janani. She's working as hair hostess. So she had got placed in the second sem itself. So these are the facilities that you will be getting if you are in Skybird Aviation. These are the cultural photos of students performing different cultural programs. We conduct cultural programs to increase their confidence and also to increase their creativity in the process. These are the placed students who have been placed from Skybird Aviation. So just 2 minutes, I'll finish it off. Only 2 slides. ಮತ್ತೆ ಇಂಟ್ರೆಸ್ಟ್ ಆದರೆ ಚೆನ್ನಾಗಿರಲ್ಲ. 2 minutes. Okay. I request Gokulnath sir to hand over the memento to Sanjeevarai Matandu sir. ನೋಡಿ, ಎಲ್ಲರ ಗಮನಕ್ಕೆ ಕಾವು ಹೇಮನಾಥ ಶೆಟ್ಟಿಯವರು ನಮ್ಮ ರಾಜಣ್ಣ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಪರವಾಗಿ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಅದೇ ರೀತಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಸುಳ್ಯದ MLA ಅವರು ಭಾಗೀರಥಿ ಮುರುಳ್ಳಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿ ಆಶಕ್ಕ ಬಂದಿದ್ದಾರೆ, ಆಶಾ ತಿಮ್ಮಪ್ಪಗೌಡ ಅವರು. ಆಶಕ್ಕ, ನಿಮಗೂ ಕೂಡ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮಕ್ಕೆ. ರಾಜಣ್ಣ ಒಂದು ವೇದಿಕೆಗೆ ಬಂದು ಒಂದು ನಮ್ಮ ಪ್ರೀತಿಯ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೆಂಪರಾಜ್ ಸರ್ ಅವರು ಹೇಮನಾಥ್ ಶೆಟ್ಟಿ ಅವರಿಗೆ ನಮ್ಮ ಪ್ರಗತಿ ವಿಸ್ತಾರದ ಸ್ಮರಣಿಕೆ ನೀಡಿದ್ದಾರೆ. ಧನ್ಯವಾದಗಳು ರಾಜಣ್ಣ, ಧನ್ಯವಾದ. ವೇದಿಕೆ ಸ್ಕೈಬರ್ಡ್ ಏವಿಯೇಷನ್ ಅವರಿಗೆ ಕೊಡ್ತಾ ಇದ್ದೇನೆ. ಇನ್ನು ಕೆಲವೇ ಒಂದು 5 ನಿಮಿಷದ ಒಂದು ಪ್ಲೇಸ್ಮೆಂಟ್ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟೆ. ಅದೇ ರೀತಿ ದಂಬೆಖಾನ ಸದಾಶಿವರೈಗಳು ಕೂಡ ಅವರ ಕಾರ್ಯನಿಮಿತ್ತ ಹೋಗ್ತಾ ಇದ್ದಾರೆ. ಅವರಿಗೆ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು.
ಚಿಕ್ಕಪ್ಪ ನಾಯ್ಕರವರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ ಸುಜಾತ ಬೈರಿ ಚೇರ್ಪರ್ಸನ್ ಅವರು. ಧನ್ಯವಾದಗಳು ಸರ್. ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ನಾರಾಯಣ್ ರೈ ಕುಕ್ಕುವಳ್ಳಿ ಸರ್ ಇದ್ದಾರೆ, ಅವರು ಕೂಡ ವೇದಿಕೆಗೆ ಬರಬೇಕು. ನಾರಾಯಣ್ ರೈ ಕುಕ್ಕುವಳ್ಳಿ ಸರ್ ವೇದಿಕೆಗೆ ಬನ್ನಿ. ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. So in the afternoon you'll have orientation classes in the above floor. So students who are interested in pursuing their career in aviation, kindly attend the orientation program. You will get to know what are the opportunities and the benefits that you will be getting if you are selecting the aviation institution, and also you'll know what are the advantages and the benefits you'll get once you select Sri Pragati Vistara College. Thank you, Skybird team, for the informative presentation. As we come to the close of this remarkable event, it's time to thank everyone who has made this day possible. I invite Ms. Chaitra to deliver vote of thanks and vote of thanks. It is my privilege to extend our heartfelt gratitude to the guests who have honored us with their presence today. Your insights and experience are invaluable to our mission, and we would like to present each of you with a token of our appreciation, a memento that symbolizes our gratitude for your support and inspiration. Deep sense of appreciation to Mrs. Sujata Bairi, Chairman and Managing Director of Skybird Aviation, Bangalore. Thank you, ma'am. Now I request Sudarshan sir to hand over the memento as a token of appreciation. Now I request Hemalata ma'am to hand over the memento as the token of appreciation. We express my gratitude to today's guest, Mr. Kemparaju, Principal of Skybird Aviation, Bangalore. Thank you, sir. Now I request Hemalata ma'am to hand over the memento. We extend our sincere thanks to Mr. Sudarshan, ex-president of Bharatiya Janata Party, Dakshin Kannada, and treasurer of Sri Pragati Education Foundation. Thank you, sir. I would like to thank our beloved chairman, Mrs. Hemavati Sudarshan. Thank you, ma'am. I would like to extend my heartfelt gratitude to Mr. Gokulnath, founder chairman of Pragati Education Foundation. We appreciate your tireless efforts in guiding us and your unwavering commitment to excellence. Your words of wisdom have inspired to us strive for greater heights. Thank you, sir. I deem it to my privilege to thank Mrs. Hemalata Gokulnath, Vice Chairman of Sri Pragati Vistara College for Aviation and Management. Thank you, ma'am. I also thank all the media friends, Durga Sounds and Lights, Caterings, Pushpa Fabrics Bangalore, and Carpentry and Interior Works, all painting workers and electricians. Heartily thank you all. Last but not least, I thank
teaching and non-teaching staff, students, parents, Skybird team, and all the other who have directly or indirectly supported with this program. Thank you one and all.